कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण प्रभुजी प्ರಣಾಮಗಳು ಪ್ರಭುಜಿ ಹರೇ ಕೃಷ್ಣ ಮಾತಾಜಿ ಹರೇ ನಾಮಗಳು ಪ್ರಭುಜಿ ಹರೇ ಕೃಷ್ಣ ಮಾತಾಜಿ ಹರೇ ಕೃಷ್ಣ ಪ್ರಭು ಮಾತಾ ಹರೇ ಕೃಷ್ಣ ಪ್ರಣಾಮಗಳು ಪ್ರಭು ಹರೇ ಕೃಷ್ಣ ಪ್ರಭುಜಿ ಪ್ರಣಾಮಗಳು ಹರೇ ಕೃಷ್ಣ ಮಾತಾಜಿ ಪ್ರಣಾಮ ಹರೇ ಕೃಷ್ಣ ಪ್ರಭುಜಿ ಹರೇ ಕೃಷ್ಣ ಪ್ರಭುಜಿ ಪ್ರಣಾಮಗಳು ಓಂ ನಮೋ ಭಗವತೆ ವಾಸುದೇವಾಯ 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 ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತಿ ವ್ಯಾಸಂ ತೋ ಜಯಮುದೀರಯೇ ತಥೋ ಜಯಮುದೀರಯೇ ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ಯಂ ಭಾಗವತ ಸೇವಯಾ ಭಾಗವತ ಸೇವಯಾ ಭಗವತಿ ಉತ್ತಮ ಭಗವತಿ ಉತ್ತಮ ಶ್ಲೋಕೆ ಭವತಿ ನೈಷ್ಟಿಕಿ ಭವತಿ ನೈಷ್ಠಿಕಿ ಶ್ರೀಮದ್ ಭಾಗವತ 4ನೇ ಸ್ಕಂದ 11ನೇ ಅಧ್ಯಾಯ ನಿಲುಗಡೆಗೆ ಸ್ವಯಂಭುವ ಮನುವಿನ ಸಲಹೆ. ನಿಮಿಷ ಓಪನ್ ಆಗುತ್ತೆ ಮತ್ತೆ ಶೇರ್ ಮಾಡ್ತೀನಿ ಅನ್ಸ್ಕೊಂಡು. ಮೈತ್ರೇಯ ಉವಾಚ ನಿಶಮ್ಯ ಗದತಾಂ ಏವಂ ಋಷೀಣಾಂ ಧನುಷಿ ಧ್ರುವಃ ಸಂದಧೆ ಅಸ್ತ್ರಂ ಉಪಸ್ಪೃಶ್ಯ
ಸ್ಕ್ರೀನ್ ಬಂದಿಲ್ಲ. ನಾರಾಯಣ ನಿರ್ಮಿತಂ ನಾರಾಯಣ ನಿರ್ಮಿತಂ ಮೈತ್ರೇಯ ಉವಾಚ ಮೈತ್ರೇಯ ಉವಾಚ. ಮೈತ್ರೇಯ ಮುನಿಗಳು ಮಾತನ್ನು ಮುಂದುವರಿಸಿದರು. ಮೈತ್ರೇಯ ಮುನಿಗಳು ಮಾತನ್ನು ಮುಂದುವರಿಸಿದರು. ನಿಶಮ್ಯ ಕೇಳಿ, ನಿಶಮ್ಯ ಕೇಳಿ, ಗದತಾಂ ಮಾತುಗಳನ್ನು, ಮಾತುಗಳನ್ನು, ಏವಂ ಹೀಗೆ, ಏವಂ ಹೀಗೆ, ಋಷೀಣಾಂ ಋಷಿಗಳ, ಋಷೀಣಾಂ ಋಷಿಗಳ, ಧನುಷಿ ಅವನ ಧನುಸ್ಸಿನ ಮೇಲೆ, ಧನುಷಿ ಅವನ ಧನುಸ್ಸಿನ ಮೇಲೆ. ಸ್ಕ್ರೀನ್ ಕಾಣುದಿಲ್ಲ ಗುರುಜಿ. ಗುರುಜಿ ಸ್ಕ್ರೀನ್ ಕಾಣುದಿಲ್ಲ. ಶೇರ್ ಮಾಡ್ತೀನಿ ಮತ್ತೆ. ಧ್ರುವ ಮಹಾರಾಜನು ಸಂದದೆ ಹೂಡಿದನು ಅಸ್ತ್ರಂ ಬಾಣವನ್ನು ಉಪಸ್ಪೃಶ್ಯ ನೀರನ್ನು ಮುಟ್ಟಿ ಯತ್ ಯಾವುದು ನಾರಾಯಣನಿಂದ ನಿರ್ಮಿತಂ ಮಾಡಲ್ಪಟ್ಟಿತೋ. ಅನುವಾದ. ಮೈತ್ರೇಯರು ಹೇಳಿದರು, ನನ್ನ ಪ್ರಿಯ ವಿದುರನೇ, ಧ್ರುವ ಮಹಾರಾಜನು ಮಹರ್ಷಿಗಳ ಪ್ರೋತ್ಸಾಹಕ ನುಡಿಗಳನ್ನು ಕೇಳಿ ನೀರನ್ನು ಸ್ಪರ್ಶಿಸಿ ಅಚಮನ ಮಾಡಿದನು. ಆಮೇಲೆ ನಾರಾಯಣ ನಿರ್ಮಿತವಾದ ತನ್ನ ಬಾಣವನ್ನು ತೆಗೆದುಕೊಂಡು ಬಿಲ್ಲಿಗೆ ಹೂಡಿದನು. ಮೈತ್ರೇಯರು ಹೇಳಿದರು, ನನ್ನ ಪ್ರಿಯ ವಿದುರನೇ, ಧ್ರುವ ಮಹಾರಾಜನು ಮಹರ್ಷಿಗಳ ಪ್ರೋತ್ಸಾಹಕ ನುಡಿಗಳನ್ನು ಕೇಳಿ ನೀರನ್ನು ಸ್ಪರ್ಶಿಸಿ ಆಚಮನ ಮಾಡಿದನು. ಆಮೇಲೆ ನಾರಾಯಣ ನಿರ್ಮಿತವಾದ ತನ್ನ ಬಾಣವನ್ನು ತೆಗೆದುಕೊಂಡು ಬಿಲ್ಲಿಗೆ ಹೂಡಿದನು. ಹರೇ ಕೃಷ್ಣ. ಅನುವಾದ ಭಾವಾರ್ಥ ಶೀಲ ಪ್ರಭುಪಾದ್ರಿಂದ. ಶೀಲ ಪ್ರಭುಪಾದರಿಗೆ ಜಯವಾಗ್ಲಿ. ಅಲ್ಲಿ ಯಾರು ಪ್ರವೀಣ ನಾರಾಯಣ ಮಾತಾಜಿ ಓದಿ. ಪ್ರವೀಣ ನಾರಾಯಣ ಮಾತಾಜಿ. ಹರೇ ಕೃಷ್ಣ. ಉಷಾ ಭಟ್ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಸಾಕ್ಷಾತ್ ಭಗವಾನ್ ನಾರಾಯಣನೇ, ಒಂದು ನಿಮಿಷ. ಸಾಕ್ಷಾತ್ ಭಗವಾನ್ ನಾರಾಯಣನೇ ಧ್ರುವನಿಗೆ ತಾನೇ ಮಾಡಿದ್ದ ಒಂದು ವಿಶಿಷ್ಟ ಬಾಣವನ್ನು ಕೊಟ್ಟಿದ್ದನು. ಯಕ್ಷರು ನಿರ್ಮಿಸಿದ್ದ ಬ್ರಹ್ಮಾತ್ಮಕ ವಾತಾವರಣವನ್ನು ನಾಶಪಡಿಸಲು ಧ್ರುವನು ಆ ಬಾಣವನ್ನು ಬಿಲ್ಲಿಗೆ ಹೂಡಿದನು. ಭಗವದ್ಗೀತೆಯಲ್ಲಿ 7.14 ಹೇಳಿರುವಂತೆ ಮಾಮೇವಯೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ. ದೇವೋತ್ತಮ ಪರಮಪುರುಷ ನಾರಾಯಣನಿಲ್ಲದೆ ಯಾರೂ ಭ್ರಮಾಜನಕ ಶಕ್ತಿಯ ಕ್ರಿಯೆಯನ್ನು ದಾಟಲು ಶಕ್ತರಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳು ಭಾಗವತದಲ್ಲಿ ಪ್ರತಿಪಾದಿತವಾಗಿರುವಂತೆ ಈ ಯುಗಕ್ಕೆ ಹೊಂದುವ ಒಂದು ಉತ್ತಮ ಅಸ್ತ್ರವನ್ನು ನಮಗೆ ಕೊಟ್ಟಿದ್ದಾರೆ. ಅದೇ ಸಾಂಗೋಪಾಂಗಾಸ್ತ್ರ. ಈ ಯುಗದಲ್ಲಿ ಮಾಯೆಯನ್ನು ಹೊಡೆದೋಡಿಸುವ ನಾರಾಯಣಾಸ್ತ್ರ ಯಾವುದೆಂದರೆ ಶ್ರೀ ಚೈತನ್ಯ ಸಹಚರರಾಗಿದ್ದ ಅದ್ವೈತ ಪ್ರಭು
ನಿತ್ಯಾನಂದ, ಗದಾಧರ ಮತ್ತು ಶ್ರೀವಾಸರ ಮಾರ್ಗವನ್ನು ಅನುಸರಿಸಿ ಹರೇ ಕೃಷ್ಣ ಮಂತ್ರವನ್ನು ಜಪಿಸುವುದೇ ಆಗಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶ್ಲೋಕ 2. ಸಂಧೀಯಮಾನ ಏತಸ್ಮಿನ್ ಸಂಧೀಯಮಾನ ಏತಸ್ಮಿನ್ ಮಯಾ ಗುಹ್ಯಕ ನಿರ್ಮಿತಾಃ ಮಯಾ ಗುಹ್ಯಕ ನಿರ್ಮಿತಾಃ ಕ್ಷಿಪ್ರಂ ವಿನೇಶು ವಿದುರಾ ಕ್ಷಿಪ್ರಂ ವಿದೇಶುರ್ವಿದುರ ಕ್ಲೇಶ ಜ್ಞಾನೋದಯೇ ಯಥ. ಕ್ಲೇಶ ಜ್ಞಾನೋದಯೇ ಯಥಾ. ಸಂಧೀಯಮಾನೆ ಅವನ ಬಿಲ್ಲಿಗೆ ಹೂಡುತ್ತಿದ್ದಾಗ, ಸಂಧೀಯಮಾನೆ ಅವನ ಬಿಲ್ಲಿಗೆ ಹೂಡುತ್ತಿದ್ದಾಗ, ಏತಸ್ಮಿನ್ ಈ ನಾರಾಯಣ ಅಸ್ತ್ರವನ್ನು, ಏತಸ್ಮಿನ್ ಈ ನಾರಾಯಣ ಅಸ್ತ್ರವನ್ನು ಮಾಯೆಗಳು ಮಾಯೆಗಳು ಗುಹ್ಯಕ ನಿರ್ಮಿತಾಃ ಯಕ್ಷರಿಂದ ಸೃಷ್ಟಿಸಲ್ಪಟ್ಟ, ಗುಹ್ಯಕ ನಿರ್ಮಿತಾಃ ಯಕ್ಷರಿಂದ ಸೃಷ್ಟಿಸಲ್ಪಟ್ಟ, ಕ್ಷಿಪ್ರಂ ಕೂಡಲೇ, ಕ್ಷಿಪ್ರಂ ಕೂಡಲೇ, ವಿನೇಶು ನಾಶವಾದುವು, ವಿನೇಶು ನಾಶವಾದವು, ವಿದುರ ಎಲೈ ವಿದುರನೇ, ವಿದುರ ಎಲೆ ವಿದುರನೇ, ಕ್ಲೇಶಾಹ ಮಾಯೆಯ ನೋವುಗಳು ಮತ್ತು ನಲಿವುಗಳು, ಕ್ಲೇಶಾಹ ಮಾಯೆಯ ನೋವುಗಳು ಮತ್ತು ನಲಿವುಗಳು, ಜ್ಞಾನ ಉದಯ ಅರಿವು ಉಂಟಾದಾಗ, ಜ್ಞಾನ ಉದಯ ಅರಿವು ಉಂಟಾದಾಗ, ಯಥಾ ಹೇಗೋ ಹಾಗೆ. ಹೇಗೋ ಹಾಗೆ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದ ಕಿ ಜೈ. ಪೂರ್ಣವಾದ ಆತ್ಮಜ್ಞಾನವನ್ನು ಪಡೆದಾಗ ಲೌಕಿಕವಾದ ಎಲ್ಲ ನೋವು ನಲಿವುಗಳು ಇಲ್ಲವಾಗುವಂತೆ ಧ್ರುವ ಮಹಾರಾಜನು ನಾರಾಯಣಾಸ್ತ್ರವನ್ನು ಧನುಸ್ಸಿಗೆ ಹೂಡಿದ ಕೂಡಲೇ ಯಕ್ಷರಿಂದ ರಚಿತವಾಗಿದ್ದ ಭ್ರಾಂತಿಯು ಶೀಘ್ರವಾಗಿ ಮಾಯವಾಯಿತು. ಪೂರ್ಣವಾದ ಆತ್ಮಜ್ಞಾನವನ್ನು ಪಡೆದಾಗ ಲೌಕಿಕವಾದ ಎಲ್ಲ ನೋವು ನಲಿವುಗಳು ಇಲ್ಲವಾಗುವಂತೆ ಧ್ರುವ ಮಹಾರಾಜನು ನಾರಾಯಣ ಅಸ್ತ್ರವನ್ನು ಧನುಸ್ಸಿಗೆ ಹೂಡಿದ ಕೂಡಲೇ ಯಕ್ಷರಿಂದ ರಚಿತವಾಗಿದ್ದ ಭ್ರಾಂತಿಯು ಶೀಘ್ರವಾಗಿ ಮಾಯವಾಯಿತು. ರತ್ನ ಮಾತಾಜಿ, ರತ್ನ ಬಸವರಾಜ್ ಮಾತಾಜಿ. ಹರೇ ಕೃಷ್ಣ. ರತ್ನ ಬಸವರಾಜ್ ಮಾತಾಜಿ. ಓದ್ಲ ಮಾತಾಜಿ? ಓದಿ. ಭಾವಾರ್ಥ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದಕ್ಕೆ ಜಯವಾಗಲಿ. ಕೃಷ್ಣನು ಸೂರ್ಯನಂತೆ, ಅವನ ಭ್ರಮಾಜನಕ ಶಕ್ತಿಯಾದ ಮಾಯೆಯು ಕತ್ತಲಿನಂತೆ. ಕತ್ತಲೆ ಎಂದರೆ ಬೆಳಕು ಇಲ್ಲದಿರುವುದು, ಹಾಗೆಯೇ ಮಾಯೆ ಎಂದರೆ ಕೃಷ್ಣ ಪ್ರಜ್ಞೆ ಇಲ್ಲದಿರುವುದು. ಕೃಷ್ಣ ಪ್ರಜ್ಞೆಯು ಮಾಯೆಯು ಯಾವಾಗಲೂ ಅಕ್ಕಪಕ್ಕದಲ್ಲೇ ಇರುತ್ತದೆ. ಕೃಷ್ಣ ಪ್ರಜ್ಞೆ ಜಾಗೃತವಾದ ಕೂಡಲೇ ಲೌಕಿಕ ಜೀವನದ ಸಮಸ್ತ ಭ್ರಮಮಾತಿಕ ನೋವು ನಲಿವುಗಳು ಇಲ್ಲವಾಗುತ್ತದೆ. ಮಾಯಾಮೇತಂ ತರಂತಿತೆ. ಮಹಾಮಂತ್ರದ ಸತತ ಜಪವು ಮಾಯೆಯ ಭ್ರಮಜನಕ ಶಕ್ತಿಯಿಂದ ನಮ್ಮನ್ನು ಯಾವಾಗಲೂ ದೂರದಲ್ಲಿರುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಸುವರ್ಣಪುಂಕ ಕಲಹಂಸ ವಾಸಸಃ. ವಿನಿಸೃತ ಆವಿವಿಷದ್ಬಲಂ. ತಥಾ ವನಂ ಭೀಮರವಾ ಶಿಖಂಡಿನಃ. ತಸ್ಯ ಧ್ರುವನ
ಆರ್ಷ ಅಸ್ತ್ರಂ ನಾರಾಯಣ ಋಷಿಯಿಂದ ಕೊಡಲ್ಪಟ್ಟ ನಾರಾಯಣ ಋಷಿಯಿಂದ ನಾರಾಯಣನ ಕೊಡಲ್ಪಟ್ಟ ಋಷಿಯಿಂದ ಅಸ್ತ್ರವನ್ನು ಕೊಡಲ್ಪಟ್ಟ ಅಸ್ತ್ರವನ್ನು ಧನುಷಿ ತನ್ನ ಧನುಸ್ಸಿನಲ್ಲಿ ಧನಸ್ಸಿನಲ್ಲಿ ಸಂಯುಜತಃ ಹೂಡುತ್ತಿದ್ದಂತೆಯೇ ಪ್ರಯುಂಜಿತಃ ಹೂಡುತ್ತಿದ್ದಂತೆಯೇ ಸುವರ್ಣ ಪುಂಖಾಹ ಬಾಣಗಳು ಬಂಗಾರದ ಹಿಡಿಕೆಯುಳ್ಳ ಬಾಣಗಳು ಬಂಗಾರದ ಹಿಡಿಕೆಯುಳ್ಳ ಕಲಹಂಸ ವಾಸಸಃ ಹಂಸದ ರೆಕ್ಕೆಗಳಂತೆ ಹಂಸವಾಸಸ ಹಂಸದ ರೆಕ್ಕೆಗಳಂತಹ ಗರಿಗಳೊಡಗೂಡಿದ ಕೈಗೊಳಿದ ವಿನಿಸೃತಾಹ ಚಿಮ್ಮಿದವು ಚಿಮ್ಮಿದವು ಆವಿವಿಷುಹು ಹೊಕ್ಕವು ಹೊಕ್ಕವು ವಿಷತ್ ಬಲಂ ಶತ್ರು ಸೈನಿಕರನ್ನು ಶತ್ರು ಸೈನಿಕರನ್ನು ಯಥಾ ಹೇಗೋ ಹಾಗೆ ಹಾಗೆ ಕಾಡಿನೊಳಕ್ಕೆ ವನಂ ಕಾಡಿನೊಳಕ್ಕೆ ಭೀಮರವಾಹ ಕೇಕಾರವ ಮಾಡುತ್ತಿದ್ದ ಮಾಡುತ್ತಿದ್ದ ಖಂಡಿನಃ ನವಿಲುಗಳು ನವಿಲುಗಳು ಧ್ರುವ ಮಹಾರಾಜನು ನಾರಾಯಣ ಋಷಿಯಿಂದ ನಿರ್ಮಿತವಾದ ಅಸ್ತ್ರವನ್ನು ಧನುಸ್ಸಿಗೆ ಹೂಡುತ್ತಿದ್ದಂತೆಯೇ ಅದರಿಂದ ಚಿನ್ನದ ಕಾಂಡವುಳ್ಳ ಹಂಸದ ರೆಕ್ಕೆಗಳನ್ನು ಬಾಣಗಳು ಹೊರಹೊಮ್ಮಿದುವು. ಅವು ಕೇಕಾಧ್ವನಿಯ ತುಮುಲ ಶಬ್ದದೊಡನೆ ಕಾಡನ್ನು ಪ್ರವೇಶಿಸುವ ನವಿಲುಗಳಂತೆ ಬುಸುಗುಟ್ಟುವ ಭಾರೀ ಶಬ್ದದೊಡನೆ ಶತ್ರು ಸೈನಿಕರ ದೇಹದೊಳಕ್ಕೆ ಹೊಕ್ಕವು. ಧ್ರುವ ಮಹಾರಾಜನು ನಾರಾಯಣ ಋಷಿಯಿಂದ ನಿರ್ಮಿತವಾದ ಅಸ್ತ್ರವನ್ನು ಧನುಸ್ಸಿಗೆ ಹೂಡುತ್ತಿದ್ದಂತೆಯೇ ಅದರಿಂದ ಚಿನ್ನದ ಕಾಂಡವುಳ್ಳ ರೆಕ್ಕೆಗಳಂತಹ ಪುಕ್ಕಗಳುಳ್ಳ ಬಾಣಗಳು ಹೊರಹೊಮ್ಮಿದುವು. ಅವು ಕೇಕಾಧ್ವನಿಯ ತುಮುಲ ಶಬ್ದದೊಡನೆ ಕಾಡನ್ನು ಪ್ರವೇಶಿಸುವ ನವಿಲುಗಳಂತೆ ಗುಟ್ಟುವ ಭಾರಿ ಶಬ್ದದೊಡನೆ ಶತ್ರು ಸೈನಿಕರ ದೇಹದೊಳಕ್ಕೆ ಹೊಕ್ಕವು. ತೈರ್ತಿಗ್ಮಧಾರೈ ಪ್ರಧನೆ ಇತಸ್ತತಃ ಪುಣ್ಯಜನ ಉಪದ್ರತಾಃ ತಂ ಅಭ್ಯಧಾವನ್ ಕುಪಿತಾ ಉಧಾಯುಧಾಃ ಸುಪರ್ಣಂ ಉನ್ನದ್ದ ಫಣ ಇವಾಹಯಃ ತೈಹಿ ತಿಗ್ಮಧಾರೈಹಿ ಮೊನಚಾದ ತುದಿಯುಳ್ಳ ಪ್ರಧನೆ ಯುದ್ಧ ಭೂಮಿಯಲ್ಲಿ ಶ್ರೀಮುಖೈಹಿ ಬಾಣಗಳಿಂದ ಇತಃ ತತಃ ಅಲ್ಲಲ್ಲಿ ಪುಣ್ಯಜನಾಃ ಯಕ್ಷರು ಉಪದ್ರತಾಃ ಅತಿ ಕೆಂಗಟ್ಟವರಾಗಿ ಮಹಾರಾಜನೆಡೆಗೆ ಅಭ್ಯಧಾವನ್ ನುಗ್ಗಿದರು ಕೋಪಗೊಂಡು ಉದಾಯುಧಾಹ ಆಯುಧಗಳನ್ನು ಜಳಪಡಿಸುತ್ತ ಸುಪರ್ಣಂ ಗರುಡನೆಡೆಗೆ ಉನ್ನದ್ದ ಪರ್ಣಾಹ ಎಡೆಗಳೆತ್ತಿಕೊಂಡ ಇವ ಹೇಗೋ ಹಾಗೆ ಅಹಯಃ ಅವುಗಳು
ಆ ಹರಿತವಾದ ಬಾಣಗಳು ಶತ್ರುಗಳನ್ನು ಕಂಗೆಡಿಸಿದವು. ಅವರು ಹೆಚ್ಚಿನ ಮಟ್ಟಿಗೆ ಪ್ರಜ್ಞಾಶೂನ್ಯರಾದರು. ಆದರೂ ರಣರಂಗದಲ್ಲಿದ್ದ ಅನೇಕ ಯಕ್ಷರು ಧ್ರುವ ಮಹಾರಾಜನ ಮೇಲಿನ ಕ್ರೋಧದಿಂದ ಹೇಗೋ ತಮ್ಮ ಆಯುಧಗಳನ್ನೆಲ್ಲ ಶೇಖರಿಸಿಕೊಂಡು ಅವನನ್ನು ಆಕ್ರಮಿಸಿದರು. ಗರುಡನಿಂದ ಕೆರಳಿಸಲ್ಪಟ್ಟ ಹಾವುಗಳು ಹೆಡೆಗಳನ್ನು ಬಿಚ್ಚಿ ಅವನ ಮೇಲೆ ಎರಗುವಂತೆ ಧ್ರುವ ಮಹಾರಾಜನನ್ನು ಪರಾಜಯಗೊಳಿಸಲು ಯಕ್ಷರೆಲ್ಲ ತಮ್ಮ ಆಯುಧಗಳನ್ನು ಎತ್ತಿ ಹಿಡಿದು ಸನ್ನದ್ಧರಾದರು. ಆ ಹರಿತವಾದ ಬಾಣಗಳು ಹರಿತವಾದ ಬಾಣಗಳು ಶತ್ರುಗಳನ್ನು ಕಂಗೆಡಿಸಿರುವು. ಕಂಗೆಡಿಸಿದವು. ಅವರು ಹೆಚ್ಚಿನ ಮಟ್ಟಿಗೆ ಹೆಚ್ಚಿನ ಮಟ್ಟಿಗೆ ಪ್ರಜ್ಞಾಶೂನ್ಯರಾದರು. ಪ್ರಜ್ಞಾಶೂನ್ಯರಾದರು. ಆದರೂ ರಣರಂಗದಲ್ಲಿದ್ದ ಅನೇಕ ಯಕ್ಷರು ಧ್ರುವ ಮಹಾರಾಜನ ಮೇಲಿನ ಕ್ರೋಧದಿಂದ ಹೇಗೋ ತಮ್ಮ ಆಯುಧಗಳನ್ನೆಲ್ಲ ಶೇಖರಿಸಿಕೊಂಡು ಅವನನ್ನು ಆಕ್ರಮಿಸಿದರು. ಗರುಡನಿಂದ ಕೆರಳಿಸಲ್ಪಟ್ಟ ಹಾವುಗಳು ಹೆಡೆಗಳನ್ನು ಬಿಚ್ಚಿ ಅವನ ಮೇಲೆ ಎರಗುವಂತೆ ಧ್ರುವ ಮಹಾರಾಜನನ್ನು ಪರಾಜಯಗೊಳಿಸಲು ಯಕ್ಷರೆಲ್ಲ ತಮ್ಮ ಆಯುಧಗಳನ್ನು ಎತ್ತಿ ಹಿಡಿದು ಸನ್ನದ್ಧರಾದರು. ತಥಾನ್ ಪೃಷತ್ಕೈರ್ ಅಭಿಧಾವತೋ ಮೃಧೇ ಬಾಹೂರು ಶಿರೋಧರೋಧರಾನ್ ಲೋಕಂ ಪರಮರ್ಕಮಂಡಲಂ ನಿರ್ಭಿತ್ಯ ಯಮೂರ್ಧ್ವರೇತಸಃ ಅವನು ಧ್ರುವ ಮಹಾರಾಜನು ತಾನ್ ಆ ಎಲ್ಲ ಯಕ್ಷರನ್ನು ಷತ್ಕೈಹಿ ತನ್ನ ಬಾಣಗಳಿಂದ ಅಭಿಧಾವತಃ ನುಗ್ಗಿ ಬರುತ್ತಿದ್ದ ಹೃದಯ ಯುದ್ಧ ಭೂಮಿಯಲ್ಲಿ ಬೇರ್ಪಡಿಸಿದ ಬಾಹು ತೋಳುಗಳು ಕೂರು ತೊಡೆಗಳು ಶಿರಹ ಧರ ಕತ್ತುಗಳು ಉದರ ಮತ್ತು ಹೊಟ್ಟೆಗಳುಳ್ಳ ತಲುಪಿಸಿದನು. ಲೋಕಕ್ಕೆ ಉತ್ತಮವಾದ ಮಂಡಲಂ ಸೂರ್ಯಮಂಡಲದ ಪ್ರಜಂತಿ ಹೋಗುತ್ತಾರೆ ಸಹ ಯಾವ ಕಾಲದಲ್ಲೂ ವೀರ್ಯ ಸ್ಖಲನ ಆಗದವರು. ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದಕ್ಕೆ ಮುಂದೆ ನುಗ್ಗಿ ಬರುತ್ತಿದ್ದ ಯಕ್ಷರನ್ನು ನೋಡಿದ ಧ್ರುವ ಮಹಾರಾಜನು ಕೂಡಲೇ ತನ್ನ ಶರಗಳನ್ನು ಪ್ರಯೋಗಿಸಿ ಆ ಶತ್ರುಗಳನ್ನು ಚೂರು ಚೂರಾಗಿ ಕತ್ತರಿಸಿ ಹಾಕಿದನು. ಅವರ ತೋಳುಗಳು, ಕಾಲು, ತಲೆ ಮತ್ತು ಹೊಟ್ಟೆಗಳನ್ನು ಅವರ ಶರೀರದಿಂದ ಬೇರ್ಪಡಿಸಿದನು. ತಮ್ಮ ವೀರ್ಯವನ್ನೆಂದೂ ಸ್ಖಲಿಸದ ಅತ್ಯುತ್ತಮ ಬ್ರಹ್ಮಚಾರಿಗಳಿಗೆ ಮಾತ್ರ ಲಭ್ಯವಾದ ಸೂರ್ಯಗೋಳಕ್ಕಿಂತ ಮೇಲಿರುವ ಗ್ರಹಲೋಕಕ್ಕೆ ಆ ಯಕ್ಷರನ್ನೆಲ್ಲ ಕಳುಹಿಸಿದನು. ಮುಂದೆ ನುಗ್ಗಿ ಬರುತ್ತಿದ್ದ ಯಕ್ಷರನ್ನು ನೋಡಿದ ಧ್ರುವ ಮಹಾರಾಜನು ಶರಗಳನ್ನು ಪ್ರಯೋಗಿಸಿ ಆ ಶತ್ರುಗಳನ್ನು ಚೂರು ಚೂರಾಗಿ ಕತ್ತರಿಸಿ ಹಾಕಿದನು.
ಆ ಆ ಚಕ್ರಗಳನ್ನು ಚಕ್ರಗಳನ್ನು ಚೂರು ಚೂರಾಗಿ ಕತ್ತರಿಸಿ ಹಾಕಿದನು. ಅವರ ತೋಳು, ಕಾಲು, ತಲೆ ಮತ್ತು ಹೊಟ್ಟೆಗಳನ್ನು ಅವರ ಅವರ ತೋಳು, ಕಾಲು, ತಲೆ ಮತ್ತು ಹೊಟ್ಟೆಗಳನ್ನು ಅವರ ಶರೀರದಿಂದ ಬೇರ್ಪಡಿಸಿದನು. ಅವರ ಶರೀರದಿಂದ ಶರೀರದಿಂದ ಬೇರ್ಪಡಿಸಿದನು. ಬೇರ್ಪಡಿಸಿದನು. ತಮ್ಮ ವೀರ್ಯವನ್ನೆಂದೂ ಸ್ಖಲಿಸದ ತಮ್ಮ ವೀರ್ಯವನ್ನೆಂದೂ ಸ್ಮರಿಸದ ಸದಾ ಅತ್ಯುತ್ತಮ ಬ್ರಹ್ಮಚಾರಿಗಳಿಗೆ ಮಾತ್ರ ಲಭ್ಯವಾದ ಅತ್ಯುತ್ತಮ ಬ್ರಹ್ಮಚಾರಿಗಳಿಗೆ ಮಾತ್ರ ಲಭ್ಯವಾದ ಸೂರ್ಯಗೋಳಕ್ಕಿಂತ ಮೇಲಿರುವ ಗ್ರಹಲೋಕಕ್ಕೆ ಗೋಳಕ್ಕಿಂತ ಮೇಲಿರುವ ಗ್ರಹಲೋಕಕ್ಕೆ ಕಳುಹಿಸಿದನು. ನಕ್ಷತ್ರಗಳನ್ನೆಲ್ಲ ಕಳುಹಿಸಿದನು. ಭಾವಾರ್ಥ ಇವರಿಗೆ ರೋಹಿಣಿ ಎಸ್ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಭಾವಾರ್ಥ ಶ್ರೀಲಪ್ರಭುಪಾದರಿಂದ ಶ್ರೀಲಪ್ರಭುಪಾದರಿಗೆ ಜಯವಾಗಲಿ. ಭಕ್ತರಲ್ಲದವರು ಭಗವಂತನಿಂದಾಗಲಿ ಅವರ ಭಕ್ತರಿಂದರಾಗಲಿ ಕೊಲ್ಲಲ್ಪಟ್ಟರೆ ಅದು ಅವರಿಗೆ ಶುಭ. ಧ್ರುವ ಮಹಾರಾಜನು ಯಕ್ಷನನ್ನು ಯಾವ ಪರಿಗಣೆಯನ್ನೂ ಮಾಡದೆ ಸಾಯಿಸಿದನು. ಆದರೂ ಊರ್ಧ್ವರೇತಸ್ಕರಾದ ಅಸ್ಖಲಿತ ಬ್ರಹ್ಮಚಾರಿಗಳಿಗೆ ಮಾತ್ರ ಲಭ್ಯವಾದ ಲೋಕಗಳು ಅವರಿಗೆ ಸಿಕ್ಕಿದವು. ನಿರಾಕಾರವಾದಿಗಳಾದ ಜ್ಞಾನಿಗಳು ಅಥವಾ ಭಗವಂತನಿಂದ ಕೊಲ್ಲಲ್ಪಟ್ಟ ರಾಕ್ಷಸರು ಬ್ರಹ್ಮಲೋಕ ಅಥವಾ ಸತ್ಯಲೋಕವನ್ನು ಸೇರುವಂತೆ ಭಗವಂತನ ಭಕ್ತನಿಂದ ಕೊಲ್ಲಲ್ಪಟ್ಟವರು ಕೂಡ ಸತ್ಯಲೋಕವನ್ನು ಸೇರುತ್ತಾರೆ. ಇಲ್ಲಿ ವರ್ಣಿತವಾದ ಸತ್ಯಲೋಕವೆಂಬ ಗ್ರಹಮಂಡಲವನ್ನು ತಲುಪಲು ಸೂರ್ಯಲೋಗೋಳವನ್ನು ದಾಟಿ ಮೇಲೆ ಹೋಗಬೇಕು. ಅದರಿಂದ ಕೊಲ್ಲುವುದು ಕೂಡ ಯಾವಾಗಲೂ ಕೆಟ್ಟದಲ್ಲ. ದೇವೋತ್ತಮ ಪರಮಪುರುಷನಾಗಲಿ ಅವನ ಭಕ್ತರಾಗಲಿ ಯಜ್ಞವಾಗಲಿ ಯಾರ ಸಾವನ್ನಾದರೂ ಉಂಟು ಮಾಡಿದರೆ ಆ ರೀತಿ ಸತ್ ವ್ಯಕ್ತಿಗೆ ಲಾಭವೇ ಆಗುತ್ತದೆ. ನಾಮಮಾತ್ರದ ಭೌತಿಕ ಅಹಿಂಸ ದೇವೋತ್ತಮ ಪರಮಪುರುಷನಿಂದ ಅಥವಾ ಅವನ ಭಕ್ತರಿಂದ ಆದ ಹನನಕ್ಕೆ ಹೋಲಿಸಿದಾಗ ತುಂಬಾ ಗೌಣವಾದದ್ದು. ಒಬ್ಬ ರಾಜ ಅಥವಾ ಒಂದು ರಾಜ್ಯದ ಸರ್ಕಾರವು ಒಬ್ಬ ಕೊಲೆಗಾರನನ್ನು ಕೊಂದಾಗ ಆ ಮರಣವು ಕೊಲೆಗಾರನಿಗೆ ಲಾಭದಾಯಕವೇ ಆಗಿರುತ್ತದೆ. ಏಕೆಂದರೆ ಆ ಮೂಲಕ ಅವನು ತನ್ನ ಎಲ್ಲಾ ಪಾಪಪೂರಿತ ಪ್ರತ್ಯಗ್ರಹದಿಂದಲೂ ಮುಕ್ತನಾಗುತ್ತಾನೆ. ಈ ಶ್ಲೋಕದಲ್ಲಿರುವ ಒಂದು ಮುಖ್ಯವಾದ ಊರ್ಧ್ವರೇತ ಸಹ ಇದರ ಅರ್ಥ ಎಂದೂ ವೀರ್ಯ ಸ್ಖಲನವಾಗದ ಬ್ರಹ್ಮಚಾರಿಗಳೆಂದು. ಬ್ರಹ್ಮಚರ್ಯ ಎಷ್ಟು ಮುಖ್ಯವೆಂದರೆ ವೇದೋಕ್ತವಾದ ವ್ರತ, ತಪಸ್ಸು ಹಾಗೂ ಯಜ್ಞ ಯಾಗಾದಿಗಳನ್ನು ಮಾನವ ಆಚರಿಸದಿದ್ದರೂ ಎಂದೂ ವೀರ್ಯಸ್ಖಲನ ಮಾಡದ ಶುದ್ಧ ಬ್ರಹ್ಮಚಾರಿಯಾಗಿ ಅವನಿದ್ದರೆ ಪರಿಣಾಮವಾಗಿ ಅವನು ಮರಣಾನಂತರ ಸತ್ಯಲೋಕಕ್ಕೆ ಹೋಗುತ್ತಾನೆ. ಸಾಮಾನ್ಯವಾಗಿ ಈ ಭೌತಿಕ ಪ್ರಪಂಚದಲ್ಲಿ ಲೈಂಗಿಕ ಜೀವನವೇ ಎಲ್ಲ ಕ್ಲೇಶಗಳಿಗೂ ಕಾರಣ. ವೈದಿಕ ನಾಗರಿಕತೆಯಲ್ಲಿ ಲೈಂಗಿಕ ಜೀವನವು ನಾನಾ ವಿಧದಲ್ಲಿ ನಿಯಂತ್ರಿತವಾಗಿದೆ. ಸಾಮಾಜಿಕ ರಚನೆ ಒಟ್ಟು ಜನಸಂಖ್ಯೆಯಲ್ಲಿ ಗೃಹಸ್ಥರಿಗೆ ಮಾತ್ರ ನಿಯಂತ್ರಿತವಾದ ಲೈಂಗಿಕ ಜೀವನವನ್ನು ಅನುಮತಿಸಲಾಗಿದೆ. ಇತರರೆಲ್ಲ ಲೈಂಗಿಕ ಕ್ರಿಯೆಗಳಿಂದ ದೂರವಿರುತ್ತಾರೆ. ವಿಶೇಷವಾಗಿ ಈ ಕಾಲದ ಜನರು ವೀರಸ್ಖಲನ ಆಗದಂತೆ ರಕ್ಷಿಸಿಕೊಳ್ಳುವುದರ ಮೌಲ್ಯವನ್ನು ಅರ್ಥಕೊಂಡಿಲ್ಲ. ಆದ ಕಾರಣ ಅವರು ಲೌಕಿಕ ಗುಣಗಳಿಗೆ ವಿವಿಧ ರೀತಿಗಳಲ್ಲಿ ಸಿಕ್ಕಿ ಹಾಕಿಕೊಂಡು ಕೇವಲ ಹೋರಾಟದ ಜೀವನಕ್ಕೆ ಬಲಿಯಾಗಿ ದುಃಖ ಪಡುತ್ತಾರೆ. ಊರ್ಧ್ವರೇತಸ ಎಂಬ ಪದ ಸಂಯಮದ ದೃಢ ನಿಯಮಗಳನ್ನು ಪರಿಪಾಲಿಸುವ ಮಾಯಾವಾದಿ ಸನ್ಯಾಸಿಗಳನ್ನು ವಿಶೇಷವಾಗಿ ಸೂಚಿಸುತ್ತದೆ. ಆದರೆ ಭಗವದ್ಗೀತೆಯಲ್ಲಿ 8ನೇ ಅಧ್ಯಾಯ 16ನೇ ಶ್ಲೋಕದಲ್ಲಿ ಭಗವಂತನು ಬ್ರಹ್ಮಲೋಕದವರೆಗೆ ವ್ಯಕ್ತಿಯು ಹೋದರೂ ಅವನು ಮತ್ತೆ ಇಲ್ಲಿಗೆ ಹಿಂದಿರುಗುತ್ತಾನೆ. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿತ ಹೋರ್ಜನ ಎಂದು ಹೇಳುತ್ತಾನೆ. ಆದ್ದರಿಂದ ಸತ್ಯವಾದ ಮುಕ್ತಿ ಅಥವಾ ಮೋಕ್ಷವನ್ನು ಭಕ್ತಿ ಸೇವೆಯಿಂದಲೇ ಪಡೆಯಲು ಸಾಧ್ಯ. ಏಕೆಂದರೆ ಭಕ್ತಿ ಸೇವೆಯಿಂದ ಬ್ರಹ್ಮಲೋಕಕ್ಕೂ ಮೇಲೆ ಹೋಗಿ ಪುನರಾವರ್ತಿ ಇಲ್ಲದೆ ಆಧ್ಯಾತ್ಮಿಕ ಲೋಕವನ್ನು ಸೇರಬಹುದು. ಮಾಯಾವಾದಿ ಸನ್ಯಾಸಿಗಳು ತಾವು ಮುಕ್ತರಾಗುವು ಎಂದು ಹೆಮ್ಮೆ ಪಡುತ್ತಾರೆ. ಆದರೆ ಸತ್ಯವಾದ ಮುಕ್ತಿಯು ಭಕ್ತಿ ಸೇವೆಯಿಂದ ಭಗವಂತನ ಸಂಬಂಧವನ್ನು ಹೊಂದದಿದ್ದರೆ ಲಭ್ಯವಾಗುವುದಿಲ್ಲ. ಹರಿಂ ವಿನಾನ ಸ್ಮೃತಿಂ ತರಂತೆ ಎಂಬ ಯುಕ್ತಿ ಇದೆ. ಕೃಷ್ಣನ ಕರುಣೆ ಇಲ್ಲದೆ ಯಾರೂ ಮೋಕ್ಷವನ್ನು ಪಡೆಯಲಾರೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾಣಿ ಪಾಶ್ಚಾತ್ಯ ದೇಶತಾರಿಣೆ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद. हरे कृष्ण 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 हरे हरे,
ಹರೇ ರಾಮ 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 ಹರೇ ಹರೇ. ಸೊ ಧ್ರುವ ಮಹಾರಾಜರ ಯುದ್ಧ ಮುಂದುವರಿತಾ ಇದೆ. ಸೊ ಇಲ್ಲಿ ಆ ಋಷಿ ಮುನಿಗಳು ಬಂದು ಧ್ರುವ ಮಹಾರಾಜರಿಗೆ ಪ್ರೋತ್ಸಾಹ ಕೊಟ್ರು, ಅವರ ಆಶ್ವಾಸನೆ ಕೊಟ್ರು. ಸೊ ನೀನು ಭಗವಂತನಿಂದ ರಕ್ಷಣೆ ಪಡೆದಿದ್ದೀಯೆ, ಸೊ ಭಗವಂತನ ಕೃಪೆಯಿಂದ ನಿನ್ನ ಶತ್ರುಗಳೆಲ್ಲ ಹತವಾಗಲ್ಲ. ಸೊ ನಂತರ ಈಗ ಧ್ರುವ ಮಹಾರಾಜರು ನಾರಾಯಣಾಸ್ತ್ರವನ್ನು ಪ್ರಯೋಗಿಸ್ತಾ ಇದ್ದಾರೆ. ಸೊ ಈ ನಾರಾಯಣಾಸ್ತ್ರ ಇಲ್ಲಿ ಇರ್ತಾ ಇರೋದು ನಾರಾಯಣ ಋಷಿ, ನರನಾರಾಯಣ ಋಷಿ. ಸೊ ಅವರಿಂದ ನಿರ್ಮಿತವಾದ ಅಸ್ತ್ರ. ಸೊ ಈ ನಾರಾಯಣಾಸ್ತ್ರ ಇದಕ್ಕೆ ಏನು ಸಮವಿಲ್ಲ, ಯಾವ ಅಸ್ತ್ರವೂ ಕೂಡ ಸಮವಿಲ್ಲ. ಸೊ ಶಿಲ ಪ್ರಭುಪಾದರ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ, ಈಗ ನಮಗೆ ಇದೇ ರೀತಿ ನಾರಾಯಣನಿಂದ ನಿರ್ಮಿತವಾದ ಅಸ್ತ್ರ, ನಾರಾಯಣನಿಂದ ಬರುವ ಅಸ್ತ್ರ, ಹಾಗೆ ನಮಗೆ ಈ ಹರೇ ಕೃಷ್ಣ ಮಂತ್ರವೇ ನಾರಾಯಣ ಅಸ್ತ್ರ. ಶ್ರೀ ಚೈತನ್ಯ ಮಹಾಪ್ರಭುವರ ಕೃಪೆಯಿಂದ ಈ ಅಸ್ತ್ರ ನಮಗೆ ಭೌತಿಕ ಜಗತ್ತು, ಈ ಮಾಯಾ ಶಕ್ತಿ, ಇದರಿಂದ ನಮಗೆ ಮುಕ್ತಿ ಕೊಡುತ್ತೆ. ದೈವೀಶ ಗುಣಮಯಿ ಮಮಾಯಾ ದುರತ್ತೆಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಂ ಏಕಾಂತರ. ದೈವಿ ಯೇಷ ಗುಣಮಯ. ಸೊ ಈ 3 ಗುಣಗಳು, ಸತ್ವ, ರಜಸ್ಸು, ತಮಸ್ಸು, ಇದು ಕೃಷ್ಣ ಹೇಳೋದು, ಇದು ನನ್ನ ಶಕ್ತಿ, ನನ್ನ ಶಕ್ತಿ. ಸೊ ಕೃಷ್ಣ ಶಕ್ತಿ ಆದ್ರಿಂದ, ಕೃಷ್ಣನ ನಿರ್ವಹಣೆಯಿಂದ ಇದು ಕೆಲಸ ಮಾಡೋದ್ರಿಂದ ಇದನ್ನು ಮೀರೋದು ನಮಗೆ ಸಾಧ್ಯ ಇಲ್ಲ. ನಮಗೆ ಆದ್ರೆ ಮಾ ಏವ ಏ ಪ್ರಪದ್ಯಂತೆ, ಸೊ ಕೃಷ್ಣನಿಗೆ ಶರಣಾಗೋದ್ರಿಂದ ನಾವು ಇದನ್ನು ದಾಟಬಹುದು. ಸೊ ಹೇಗೆ ದಾಟು ಅಂದ್ರೆ ಇಲ್ಲಿ ಹೇಳ್ತಾರೆ, ಈ ಅಸ್ತ್ರ ನಾರಾಯಣ ಅಸ್ತ್ರ. ಸೊ ಈ ಅಸ್ತ್ರ ಪದ ಅಲ್ಲೂ ಚೈತನ್ಯ ಮಹಾಪ್ರಭು ಅವತಾರದ ವಿವರಣೆಯಲ್ಲಿ ಮುಂದೆ ಭಾಗವತದಲ್ಲಿ ಹೇಳಿದೆ, ಕೃಷ್ಣ ವರ್ಣಂ ದ್ವಿಷಾ ಕೃಷ್ಣಂ ಸಾಂಗೋಪಾಂಗ ಅಸ್ತ್ರ ಪಾರ್ಷದಂ, ಸಾಂಗ ಉಪಾಂಗ ಅಸ್ತ್ರ ಪಾರ್ಷದಂ. ಸೊ ಕಲಿಯುಗದಲ್ಲಿ ಭಗವಂತನು ಭಕ್ತನ ರೂಪದಲ್ಲಿ ಅವನು ಕೃಷ್ಣ ವರ್ಣಂ, ದ್ವಿಷ ಕೃಷ್ಣ, ಅವನ ಮೈಬಣ್ಣ ಆದ್ರೆ ಅಕೃಷ್ಣ, ಅವನದು ಮೇಘ ಶ್ಯಾಮ, ಆ ಬಣ್ಣ ಅಲ್ಲ, ಬೇರೆ ಬೇರೆ ಬಣ್ಣ. ಚೈತನ್ಯ ಮಹಾಪ್ರಭು ಬಣ್ಣ ಬಂಗಾರದ ಬಣ್ಣ, ಸುವರ್ಣ ವರ್ಣ ಹೇಮಾಂಗೋ. ಸೊ ಕೃಷ್ಣ ವರ್ಣಂ ದ್ವಿಷ ಕೃಷ್ಣಂ ಸಾಂಗ ಉಪಾಂಗ ಅಸ್ತ್ರ ಪಾರ್ಷದ. ಸೊ ಭಗವಂತನ ಬರ್ತಾನೆ ಅವನ ಸಂಗಡಿಗರೊಟ್ಟಿಗೆ, ಅವನ ಸಂಗಡಿಗರು. ಸೊ ಕೃಷ್ಣನು ಶ್ರೀ ಚೈತನ್ಯ ಮಹಾಪ್ರಭು ಶ್ರೀ ನಿತ್ಯಾನಂದ ಪ್ರಭು ಅವರೊಟ್ಟಿಗೆ. ಸೊ ನಿತ್ಯಾನಂದ ಪ್ರಭು ಅಂದ್ರೆ ಅವರು ಬಲರಾಮ, ಅದ್ವೈತಾಚಾರ್ಯ, ಅವರು ಮಹಾವಿಷ್ಣು, ಗದಾಧರ ಪಂಡಿತ ಅಂದ್ರೆ ಅವರು ಶ್ರೀಮತಿ ರಾಧಾರಾಣಿ, ಶ್ರೀವಾಸ್ ಠಾಕೂರ್ ಅಂದ್ರೆ ಅವರು ನಾರದ. ಸೊ ನಾವು ಹರೇ ಕೃಷ್ಣ ಮಂತ್ರವನ್ನು ಜಪಿಸುವಾಗ ಮೊದಲಿಗೆ ನಮ್ಮ ಭಾಗವತ ಹೇಳೋದು ಸಾಂಗ ಉಪಾಂಗ ಅಸ್ತ್ರ. ಸೊ ಇವರೆಲ್ಲ ಮುಖ್ಯ ಸಂಗಡಿಗರು. ನೆಕ್ಸ್ಟ್ ಉಪಾಂಗ, ಇನ್ನ ಸಂಗಡಿಗರಿನ ಬೇರೆ ಸಂಗಡಿಗರು. ಅಸ್ತ್ರ, ಸೊ ಭಗವಂತನ ಅಸ್ತ್ರಗಳು, ನಾನಾ ಅಸ್ತ್ರಗಳು. ಸೊ ಅವರು ಕೂಡ ಅವತರಿಸ್ತಾರೆ. ಮತ್ತೆ ಇಲ್ಲಾಂದ್ರೆ ಈ ಮಹಾಮಂತ್ರವೇ ಅಸ್ತ್ರ. ಸಾಂಗ ಉಪಾಂಗ ಅಸ್ತ್ರ ಪಾರ್ಷದ ಯಜ್ಞೈರ್ ಸಂಕೀರ್ತನ ಪ್ರಾಯ ಯಜಂತಿ ಸುಮೇಧಸ. ಮತ್ತೆ ಆ ಭಗವಂತನು ಈ ಸಂಕೀರ್ತನ ಯಜ್ಞವನ್ನು ಆರಂಭಿಸ್ತಾನೆ, ಮತ್ತೆ ಅವನನ್ನು ತೃಪ್ತಿಪಡಿಸುವ ವಿಧಾನ ಕೂಡ ಇದೆ. ಸಂಕೀರ್ತನ ಯಜ್ಞ ಸಾಮೂಹಿಕವಾಗಿ ಎಲ್ಲರೂ ಸೇರಿ ಭಗವಂತನ ಈ ನಾಮವನ್ನು ಹೇಳೋದು. ಯಜ್ಞೈ ಸಂಕೀರ್ತನ, ಕೀರ್ತನ ಸಂಕೀರ್ತನ. ಇದು ಯಜ್ಞ ಸಂಕೀರ್ತನ ಪ್ರಾಯ ಯಜಂತಿ ಸುಮೇಧಸ. ಬುದ್ಧಿವಂತ ಜನರು ಈ ಒಂದು ಕ್ರಿಯೆಯನ್ನು, ಅವರು ಈ ಒಂದು ಧರ್ಮದ ಸೂತ್ರವನ್ನು ಪಾಲನೆ ಮಾಡ್ತಾರೆ. ಸೊ ಹರೇ ಕೃಷ್ಣ ಮಂತ್ರ. ಸೊ ಇದನ್ನು ಅದಕ್ಕೆ ಹೇಗ್ ಮಾಡ್ಬೇಕು ನಾವು? ಅದಕ್ಕೆ ನಾವು ಮೊದಲಿಗೆ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿಗಳು ಅದನ್ನು ಹೇಳಿ ಅವರಿಗೆ ಪ್ರಾರ್ಥಿಸಿ ಅವರ ಕೃಪೆಯಿಂದ ಮತ್ತೆ ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ, ಮತ್ತೆ ನಾವು ಹರೇ ಕೃಷ್ಣ ಅಂತನ್ನು ಜಪಿಸುವುದು. ಸೊ ಇದು ಕ್ರಿಯೆ, ಇದು ಪ್ರಕ್ರಿಯೆ ಇದು.
ಇದನ್ನು ಸತತವಾಗಿ ನಾವು ಮಾಡಬೇಕು. ಗೀತೆಯಲ್ಲೂ ಕೃಷ್ಣ ಹೇಳೋದೇನು, ತಸ್ಮಾತ್ ಸರ್ವೇಷು ಕಾಲೇಶು. ಆದ್ದರಿಂದ ಅರ್ಜುನ, ನೀನು ನನ್ನ ಧಾಮವನ್ನು ಪಡಿಬೇಕು ಅಂದ್ರೆ, ಅದನ್ನು ಸೇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ತಸ್ಮಾತ್ ಸರ್ವೇಷು ಕಾಲೇಶು. ಸೊ ಎಲ್ಲ ಕಾಲದಲ್ಲೂ ಮಾಂ ಅನುಸ್ಮರ ಇದ್ದೇಚ. ಸೊ ಪ್ರತಿಯೊಬ್ಬರಿಗೆ ಒಂದೊಂದು ಕೆಲಸ ಇರುತ್ತೆ, ಒಂದೊಂದು ಕರ್ತವ್ಯ ಇರುತ್ತೆ, ಒಂದು ಭೌತಿಕ ಚಟುವಟಿಕೆ ಇರ್ಬೋದು. ಸೊ ಅರ್ಜುನನಿಗೆ ಅದು ಯುದ್ಧ. ಕೃಷ್ಣ ಹೇಳುದು, ನೀನು ತಸ್ಮಾತ್ ಸರ್ವೇಷು ಕಾಲೇಶು ಯುದ್ಧಚ, ಆದ್ರೆ ಮಾಂ ಅನುಸ್ಮರ ಯುದ್ಧಚ. ಸೊ ನನ್ನನ್ನು ಮರಿಬಾರದು. ನಿನ್ನ ಎಲ್ಲಾ ಕರ್ತವ್ಯಗಳು, ನಿನ್ನ ಚಟುವಟಿಕೆಗಳು ಇರ್ಬೋದು, ಅದನ್ನು ನೀನು ಆದ್ರೆ ಸದಾ ಕಾಲದಲ್ಲೂ ನಾನು ಸ್ಮರಿಸಬೇಕು. ಮಾಂ ಅನುಸ್ಮರ ಯುದ್ಧಚ ಮೈ ಅರ್ಪಿತ ಮನೋಬುದ್ಧಿ. ನನಗೆ ಹಾಗೆ ಆ ರೀತಿಯಾಗಿ ನೀನು ನಿನ್ನ ಮನೋಬುದ್ಧಿ, ನಿನ್ನ ಮನಸ್ಸನ್ನು, ನಿನ್ನ ಬುದ್ಧಿಯನ್ನು ನನ್ನಲ್ಲಿ ಸ್ಥಾಪಿಸಿ. ಮೈ ಅರ್ಪಿತ ಮನೋಬುದ್ಧಿ ಮಾಮೇ ವೈಶ್ಯಸಿ ಅಸಂಶಯ. ಖಂಡಿತವಾಗಿ ನೀನು ನನ್ನಲ್ಲಿ ಬರ್ತೀವಿ. ಇದು ನಮಗೆ ಅಸ್ತ್ರ. ಈ ಅಸ್ತ್ರದಿಂದ ಇಲ್ಲಿ ಹೇಳ್ತಾ ಇರೋ ಹಾಗೆ, ನಾವು ಈ ಮಾಯಾ ಜಗತ್ತು, ಈ 3 ಗುಣಗಳು, ತಮೋಗುಣ, ರಜೋಗುಣ, ಸತ್ವಗುಣ, ಇದನ್ನು ಮೀರ್ಬೋದು. ಸೊ ಇನ್ನು ಉದಾಹರಣೆಗಳು ಕೊಡ್ತಾ ಇರೋದು, ಮಾಯೆ ಒಂದು ಅಂಧಕಾರ. ಸೊ ಅಂಧಕಾರದಲ್ಲಿ ಬೆಳಕು ಬೇಕು. ಸೊ ಈ ಕೃಷ್ಣನಾಮ ಇದು ನಮಗೆ ಆ ಬೆಳಕನ್ನು ಕೊಡುತ್ತೆ. ಕೃಷ್ಣ ಸೂರ್ಯ ಸಮ ಮಾಯಾ ಹೇ ಅಂಧಕಾರ, ಯಾಹ ಕೃಷ್ಣ ನಾಹೇ ತಾರ ಮಾಯಾರ ಅಧಿಕಾರ. ಮಾಯೆ ಒಂದು ಕತ್ತಲಿಗೆ ಹೋಲಿಸಿ ಕೃಷ್ಣನನ್ನು ಬೆಳಕಿಗೆ ಹೋಲಿಸ್ತಾರೆ, ಸೂರ್ಯನಿಗೆ ಹೋಲಿಸ್ತಾರೆ. ಕತ್ತಲೆ ಇದೆ, ರಾತ್ರಿ ಹೊತ್ತು ಕತ್ತಲೆ ಇದೆ. ಕತ್ತಲೆ ಇದ್ದಾಗ ನಾವು ಏನೋ ಅದಕ್ಕೆ ವಿದ್ಯುತ್ ಶಕ್ತಿ ಬೇಕು, ಇನ್ನೊಂದು ಏನೋ ಬೇಕು, ಎಲ್ಲ ಪ್ರಯತ್ನ ಪಡ್ತೀವಿ. ಆದ್ರೆ ಅದು ಕೂಡ ಒಂದ್ಸಲ ಫೇಲ್ಯೂರ್ ಆಗ್ಬಿಡುತ್ತೆ. ಅದು ಕೂಡ ನಮ್ಮ ಹತ್ರ ವ್ಯವಸ್ಥೆಗಳು, ಒಂದ್ಸಲ ಮನುಷ್ಯನ ಮಾಡಿದ ವ್ಯವಸ್ಥೆಗಳು, ಅದು ಕೂಡ ಯಾವಾಗಲೂ ಅದು ಸರಿಯಾಗೇ ಇರುತ್ತೆ ಅಂತ ಹೇಳಕ್ಕ ಒಮ್ಮೆ ಅದು ಕೂಡ ಹೋಗ್ಬಿಡುತ್ತೆ. ಆಮೇಲೆ ಕೂಡ ಬೆಳಕಿದ್ರು ಕೂಡ ಎಷ್ಟು ಬೆಳಕಿದೆ, ಸೂರ್ಯನ ಬೆಳಕಿಂದ ಅಷ್ಟಿಲ್ಲ, ಸೂರ್ಯನ ಬೆಳಕಿಗೆ ಹೋಲಿಕೆ ಇಲ್ಲ. ಹಾಗೆ ಬೇರೆ ಬೇರೆ ಪ್ರಕ್ರಿಯೆಗಳು ಹೇಳ್ಬೋದು ನಾವು ಬಲ್ಬ್ಗಳು, ಟಾರ್ಚ್ಗಳು, ಇದೆಲ್ಲವೂ ಕೂಡ ಒಂದೊಂದು ರೀತಿ ಸ್ವಲ್ಪ ಬೆಳಕನ್ನು ಕೊಡ್ಬೋದೇನೋ ನಮ್ಗೆ ಅಂತ. ಬೇರೆ ಯೋಗ ಮಾರ್ಗ, ಬೇರೆ ಜ್ಞಾನ ಮಾರ್ಗ, ಬೇರೆ ಯಜ್ಞ ಮಾರ್ಗ, ಬೇರೆ ಬೇರೆ ರೀತಿಯ ವಿಧಗಳು. ಆದರೆ ನಿಜವಾದ ಸೂರ್ಯ ಬೆಳಕಾದ್ರೆ ಇದರ ಅಗತ್ಯವೂ ಇಲ್ಲ. ಎಲ್ಲವೂ ಸ್ಪಷ್ಟವಾಗಿ ಕಾಣ್ತದೆ. ಎಲ್ಲವೂ ಕೂಡ ಯಾವ ಒಂದು ಇದಿಲ್ಲದೆ ಆ ದೃಷ್ಟಿ ಅಷ್ಟು ಇದಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಸೂರ್ಯನ ಬೆಳಕಿನಲ್ಲಿ. ಹಾಗೆ ಈ ವಿಧಾನ, ಹರೇ ಕೃಷ್ಣ ಮಂತ್ರ, ಹರೇ ಕೃಷ್ಣ ಕೃಷ್ಣನ ನಾಮವನ್ನು ಆಶ್ರಯಿಸುವ ವಿಧಾನದಲ್ಲಿ ಇಲ್ಲಿ ಹೇಳೋದ್ರಲ್ಲಿ ಅಲ್ಲಿ ಎಲ್ಲ ಯಹ ಕೃಷ್ಣ ನಾಹ ತಾಯ ಮಾಯರ ಅಧಿಕಾರ, ಮಾಯೆಯ ಅಧಿಕಾರ ಇಲ್ಲ, ಮಾಯೆಯ ಅಧಿಕಾರ ಇಲ್ಲ, ಮಾಯ ಶಕ್ತಿ ಅದರ ಅಧಿಕಾರ ಇಲ್ಲ. ಕೃಷ್ಣನ ಇದ್ದಾಗ ಎಲ್ಲ ನಮಗೆ ಸ್ಪಷ್ಟವಾಗಿ ಜ್ಞಾನ. ಸೊ ಇಲ್ಲಿ ಇನ್ನೊಂದು ಹೇಳ್ತಾ ಇದ್ದು ಹೇಗೆ ಅಂದ್ರೆ, ಒಬ್ಬ ಮುಕ್ತ ಪುರುಷ ಆ ದಿವ್ಯ ಜ್ಞಾನವನ್ನು ಪಡೆದಾಗ ಭೌತಿಕ ಕ್ಲೇಶಗಳನ್ನು ಕೂಡ ಅನುಭವಿಸೋದಿಲ್ಲ. ಸೊ ಕ್ಲೇಶ ಆಗ್ಲಿ ಹೇಳ್ತಾರೆ. ಶುದ್ಧ ಭಕ್ತಿಗೆ ನಾವು ಆ ಹಂತಕ್ಕೆ ಬಂದ್ರೆ ಸೊ ನಮಗೆ ಒಂದು ಲಕ್ಷಣ ಏನು, ಈ ಭೌತಿಕ ಜಗತ್ತಿನ ಕ್ಲೇಶಗಳ ಅನುಭವ ಆಗುವುದಿಲ್ಲ. ನಮಗೆ ಕ್ಲೇಶಗಳಿದೆ, ಆಧ್ಯಾತ್ಮಿಕ ಕ್ಲೇಶ, ಆದಿ ದೈವಿಕ ಕ್ಲೇಶ, ಆದಿ ಭೌತಿಕ ಕ್ಲೇಶ. ಈ ನೋವುಗಳು ಒಂದಾನೊಂದು ನೋವುಗಳು ಇದ್ದೇ ಇರುತ್ತೆ. ನಮ್ಮ ದೇಹವೇ ನಮಗೆ ನೋವು ಕೊಡ್ತಾ ಇರುತ್ತೆ, ನಮ್ಮ ಮನಸ್ಸಲ್ಲೇ ಏನೋ ಒಂದು ನಮಗೆ ಆತಂಕ ಇರುತ್ತೆ. ಇಲ್ಲಾಂದ್ರೆ ಯಾರಾದ್ರೂ ನಮಗೆ ಮಿತ್ರರು, ಶತ್ರುಗಳು, ಬಂಧುಗಳು ಯಾರಾದ್ರೂ ಒಂದು ನಮ್ಗೆ, ಯಾರೋ ಬೇರೆ ಪ್ರಾಣಿಗಳು, ಬೇರೆ ಏನು ಇಲ್ಲ, ಸೊಳ್ಳೆ, ಸೊ ಹೀಗೆ ಬೇರೆ ಬೇರೆ ಏನೇನೋ ರೀತಿಯಲ್ಲಿ ನಮಗೆ ಜೀವಿಗಳು ನೋವು ಕೊಡ್ತಾರೆ. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಇಲ್ಲ, ಅತಿ ಹೆಚ್ಚು ಮಳೆ, ಅತಿ ಹೆಚ್ಚು ಗಾಳಿ, ಅತಿ ಹೆಚ್ಚು ಪ್ರಕೃತಿಯ ವಿಕೋಪಗಳು, ಏನಾದ್ರೂ ಒಂದು ನೋವು ಇದ್ದೇ ಇರ್ಬೇಕು. ಭೌತಿಕ ಜಗತ್ತು ಅಂದ್ರೆ ನೋವು ಇದ್ದೇ, ಕ್ಲೇಶ ಇದ್ದೇ ಇದೆ. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಆಧ್ಯಾತ್ಮಿಕ ಜ್ಞಾನ, ಕೃಷ್ಣ ಕೃಪೆಯಿಂದ ನಮಗೆ ಆಧ್ಯಾತ್ಮಿಕ ಜ್ಞಾನ ಲಭ್ಯವಾದ್ರೆ ಆವಾಗ ಹೇಳ್ತಾರೆ ಈ ಕ್ಲೇಶಗಳು ಕೂಡ ಇಲ್ಲ, ಕ್ಲೇಶದ ಅನುಭವ ಕೂಡ ಇಲ್ಲ. ಸೊ ಹಾಗೆ ಹೇಳ್ತಾ ಇದ್ದಾರೆ. ಈಗ ನಾರಾಯಣ ಅಸ್ತ್ರ,
ನಾರಾಯಣ ಅಸ್ತ್ರ ಇವ್ರ ಪ್ರಯೋಗದಿಂದ ಇವರು ಎಲ್ಲ ಏನು ಅವ್ರಿಗೆ ಶತ್ರುಗಳ ಎಷ್ಟೋ ಅಸ್ತ್ರಗಳಿತ್ತು, ಎಷ್ಟೋ ಅವರ ಒಂದು ಅಷ್ಟು ಅವರು ಆ ರೀತಿ ಒಂದು ಏನಿದ್ರೆ ಮಾಯೆಯನ್ನು ಸೃಷ್ಟಿ ಮಾಡೋದು, ಚಮತ್ಕಾರವನ್ನು ಸೃಷ್ಟಿ ಮಾಡೋದು, ಮನ್ಮಥವನ್ನು ಸೃಷ್ಟಿ ಮಾಡಿ ಧ್ರುವ ಮಹಾರಾಜರಿಗೆ ಏನು ಕಾಣ್ತಾ ಇಲ್ಲ, ಎಲ್ಲ ಒಂದು ಮೋಡಗಳಿಂದ ಕವಿದಿರೋದು, ಮತ್ತೆ ಸಿಡಿಲು, ಮತ್ತೆ ಒಂದು ಗುಡುಗು, ಮತ್ತೆ ಅಷ್ಟು ಭಾರಿ ಮಳೆ. ಇವ್ರು ಏನು ಅಸ್ತ್ರವನ್ನು ಪ್ರಯೋಗ ಮಾಡೋದು, ಹೇಗೆ ಇವ್ರ ಮೇಲೆ ಯುದ್ಧ ಮಾಡೋದು, ಹಾಗೆ ಒಂದು ರೀತಿ ಇದ್ದದ್ದು. ಮತ್ತೆ ಇದ್ದಂತ ಒಂದು ಪ್ರಾಣಿಗಳು, ಸರ್ಪಗಳು, ವಿಷ ಸರ್ಪಗಳು, ಬೆಂಕಿಯನ್ನು ಬರುವ, ಮತ್ತೆ ಹಿಂಡಿದಾಗ ಆನೆಗಳು, ಈ ರೀತಿ ಎಲ್ಲ ಅವ್ರಿಗೆ ದೃಶ್ಯ ಕಾಣ್ತಾ ಇತ್ತು. ಅವೆಲ್ಲ ಕೂಡ ಇವ್ರನ್ನ ಆಕ್ರಮಣ ಮಾಡ್ತಾ ಇದ್ರು. ಎಲ್ಲರೂ ಕೂಡ ಇವರ ಮೇಲೆ ಒಮ್ಮೆಲೆ ಎಲ್ಲ ಅಸ್ತ್ರಗಳು ಬೀಳ್ತಾ ಇದೆ. ಸೊ ಹೇಳ್ತಾರೆ, ಏನೂ ಇಲ್ಲ, ಇವರು ಸರಿಯಾದ ಒಂದು ಇದರಲ್ಲಿ ಮನಸ್ಥಿತಿಯಲ್ಲಿ ಋಷಿಮುನಿಗಳು ಹೇಳಿದ್ದನ್ನೇ ಅವರು ನಾರಾಯಣಾಸ್ತ್ರವನ್ನು ಹಿಡಿದದ್ದೇ ಹೇಳ್ತಾರೆ. ಎಲ್ಲ ಈ ರೀತಿಯ ಅಪಶಕನಗಳು, ಎಲ್ಲ ರೀತಿಯ ಈ ರೀತಿಯ ಶತ್ರುಗಳ ಸಾಮರ್ಥ್ಯವು ಮುಕ್ತಾಯ ಆಯ್ತು. ಮತ್ತೆ ಹೇಳ್ತಾ ಇದೆ, ಆ ಅಸ್ತ್ರದಿಂದ ಏನು ಸತತವಾಗಿ ಎಷ್ಟೋ ಬಿಲ್ಲುಗಳು ಅದು ಹೋಗಿ ಎಲ್ಲ ಶತ್ರುಗಳ ದೇಹವನ್ನು, ಎಲ್ಲ ತಲೆಯಿಂದ ಕಾಲು ತಲೆ ಎಲ್ಲವನ್ನು ಚೂರು ಚೂರಾಗಿ ಮಾಡ್ತೀವಿ. ಸೊ ಇದು ನಾರಾಯಣಾಸ್ತ್ರ. ಸೊ ನಾರಾಯಣಾಸ್ತ್ರದ ಪ್ರಭಾವ, ಧ್ರುವ ಮಹಾರಾಜರಿಗೆ ಸಿಕ್ಕ ಅಸ್ತ್ರದ ಪ್ರಭಾವ. ಅದೇ ರೀತಿಯಲ್ಲಿ ನಮಗೆ ಈಗ ನಮ್ಮ ಗುಣಗಳ ಈ ಬಂಧನದಲ್ಲಿ ನಮಗೆ ತರತರದ ಬಯಕೆಗಳು, ತರತರದ ಕಲ್ಪನೆಗಳು, ಮಾನಸಿಕ ಸುಖ. ನಾವು ಪ್ರಜಾಹಾತಿ ಯದಾ ಕಾಮ ಸರ್ವಾನ್ ಪಾರ್ಥ ಮನೋಗತ ಆತ್ಮನ್ಯೇವಾತ್ಮನ ತುಷ್ಟ ಸ್ಥಿತಧೀರ್ ಮುನಿರುಚ್ಯತೆ ಹೇಳ್ತಾರೆ. ಸೊ ಆತ್ಮ ಸ್ಥಿತ ಪ್ರಜ್ಞನು, ಆ ಸ್ಥಿತಿಯಲ್ಲಿ ನಮಗೆ ಈ ಭೌತಿಕ ಕಲ್ಮಶಗಳು, ಭೌತಿಕ ಜಗತ್ತಿಂದ ಉಂಟಾದ ಬಯಕೆಗಳು, ಈ ರೀತಿಯ ಕಾಮ, ಕ್ರೋಧ, ಲೋಭ, ಮೋಹ ಇದೆಲ್ಲವೂ ಕೂಡ ನಮಗೆ ಪೀಡಿಸೋದಿಲ್ಲ. ಸೊ ಈ ನಾರಾಯಣಾಸ್ತ್ರ, ಆ ನಾರಾಯಣಾಸ್ತ್ರ ಹೋಲಿಕೆ ಹೇಳ್ತಾರೆ. ಹಾಗೆ ನಮಗೆ ಹರೇ ಕೃಷ್ಣ ಮಂತ್ರ, ಈ ಮಂತ್ರ ಕೂಡ ಭಗವಂತನ ಒಂದು ಅಸ್ತ್ರವೇ. ಯಾಕಂದ್ರೆ ಈ ಮಾಯಾ ಜಗತ್ತು ನಾವು ಪೀಡಿತರಾಗಿ ನಾವು ಇಲ್ಲಿ ಏನೇನು ಪ್ರತಿಕ್ಷಣ ಪ್ರತಿ ಇದು ನಮಗೆ ಭೌತಿಕ ಕ್ಲೇಶಗಳಿದೆ. ನಮಗೆ ಇದರಿಂದ ನಮಗೆ ನಿವಾರಣೆ ಇಲ್ಲ. ಇದರಿಂದ ಆದರೆ ನಿವಾರಣೆ ಏನಿದೆ, ಇದು ಔಷಧಿ ಅಂತ ಕೂಡ ಹೇಳ್ತಾರೆ. ನಮಗೆ ಬಂದಿರೋ ಒಂದು ರೋಗಕ್ಕೆ, ಭೌತಿಕ ರೋಗಕ್ಕೆ ಇದು ಔಷಧಿ. ನಾಮ ಔಷಧಿ, ಬಹುಔಷಧಿ. ಒಂದ್ಸಲ ಇಲ್ಲಿ ಔಷಧಿ ಅಂತ ಹೇಳ್ತಾರೆ ಭಗವಂತ ನಾಮವನ್ನು, ಒಂದ್ಸಲ ಇಲ್ಲಿ ಅಸ್ತ್ರ ಅಂತ ಹೇಳ್ತಾರೆ. ಅಂದ್ರೆ ಯಾವ ರೀತಿಯ ಒಂದು ನಮಗೆ ನೋವಿದ್ರು, ಯಾವ ರೀತಿಯ ಒಂದು ಹಿಂಸೆ ಇದ್ರು, ಯಾವ ರೀತಿಯ ಒಂದು ಕಷ್ಟ ಇದ್ರು, ಇದು ಪರಿಹಾರ, ರೋಗಕ್ಕೆ ಪರಿಹಾರ, ಸರಿಯಾದ ಔಷಧಿ. ಇಲ್ಲ ಅಂದ್ರೆ ಈ ರೀತಿ ಇನ್ನೇನಾದ್ರೂ ಒಂದು ಸಾವು, ಇನ್ನೊಂದು ಮರಣಕ್ಕೆ ಅಸ್ತ್ರ ಪ್ರಯೋಗದಿಂದ ರಕ್ಷಣೆ ಮಾಡ್ಕೊಳ್ಬಹುದು. ಸೊ ಈ ರೀತಿ ಭಗವಂತ ನಾಮವನ್ನು ಬೇರೆ ರೀತಿಯಲ್ಲಿ ನಮ್ಗೆ ಹೇಳಿರೋದು. ಇದು ನಮ್ಗೆ ಭಗವಂತನೇ, ಇದು ಭಗವಂತನ ಇಂದ ನಮಗೆ ಸುಲಭವಾಗಿ ನಮಗೆ ಸಿಗುವಂತಹ ರಕ್ಷಣೆ, ಸುಲಭವಾಗಿ ಭಗವಂತನಿಂದ ಸಿಗುತ್ತುವ ರಕ್ಷಣೆ. ಈ ಅಸ್ತ್ರಗಳ ರೀತಿಯಲ್ಲಿ ಧ್ರುವ ಮಹಾರಾಜರಿಗೆ ರಕ್ಷಣೆ ಸಿಕ್ಕಿದಾಗೆ ನಮಗೂ ಕೂಡ ಈ ಭೌತಿಕ ಜಗತ್ತಿನ ಕ್ಲೇಶಕ್ಕೆ ನಮಗೆ ರಕ್ಷಣೆ, ಭಗವಂತನ ನಾಮ ನಮಗೆ ರಕ್ಷಣೆ. ಇದ್ರಲ್ಲೂ ಕೂಡ ಅಜಾಮಿಳನ ಇದು ಬರುತ್ತೆ. ಅಜಾಮಿಳನಿಗೆ ಭಗವಂತನು ನಾರಾಯಣ ದೂತರನ್ನು ಕರೆದು ಅವರು ರಕ್ಷಿಸ್ತಾರೆ. ಆ ಯಮದೂತರಿಂದ ಅವರಿಗೆ ತಾತ್ಕಾಲಿಕವಾಗಿ ಬಿಡುಗಡೆ ಆಗುತ್ತೆ. ಅವರಿಗೆ ನಂತರ ಅವರಿಂದ ಮತ್ತೊಮ್ಮೆ ಅವಕಾಶ ಸಿಗುತ್ತೆ ಅಜಾಮಿಳ. ಅಲ್ಲಿ ಆ ವಿವರಣೆಯಲ್ಲಿ ಹೇಳ್ತಾರೆ. ಹೀಗೆ ಭಗವಂತನ ನಾಮವನ್ನು ನಾವು ತಿಳಿಯದೆ ನಾವು ಹೇಳೋದ್ರಿಂದ ನಮಗೆ ಲಾಭ ಇದೆ. ಹೀಗೆ ಅಜಾಮಿಳನು ಒಂದು ರೀತಿಯಲ್ಲಿ ಅಷ್ಟು ತಿಳುವಳಿಕೆ ಇಲ್ಲದೆ, ಅಷ್ಟು ಜ್ಞಾನವಿಲ್ಲದೆ ಅವ್ರು ಹೇಳಿದ್ದು, ಆದ್ರೆ ಎಲ್ಲೋ ಭಗವಂತನ ಒಂದು ಸ್ವಲ್ಪ ಚಿಂತನೆ, ಒಂದು ಸ್ಮರಣೆ ಮಾಡಿದ್ದು, ಅಷ್ಟಕ್ಕೆ ಅವ್ರಿಗೆ ಭಗವಂತನಿಂದ ಅಲ್ಲಿ ರಕ್ಷಣೆ ಸಿಕ್ತು. ಮತ್ತೆ ಅಲ್ಲಿ ಹೇಳ್ತಾರೆ, ಅಲ್ಲಿ ಈ ರೀತಿ ಯಾರಾದರೂ ಭಗವಂತ ನಾಮವನ್ನು ಒಂದು ಹಾಸ್ಯದಿಂದ ಹೇಳಿದರೆ, ಇಲ್ಲ ಅಂದ್ರೆ ಆದರೂ ಕೂಡ ಅದಕ್ಕೆ ಲಾಭ ಇದೆ. ಭಗವಂತನ ನಾಮ ಅಯ್ಯೋ ಇವರು ಹರೇ ಕೃಷ್ಣ ಜನರು ಇವರು ಸರಿ ಇಲ್ಲ, ಆ ರೀತಿ ಅವಹೇಳನ ಮಾಡ್ತಾರೆ. ಭಗವಂತ ನಾಮ ಸೇರಿದ್ರು ಕೂಡ ಆದರೂ ಕೂಡ ಲಾಭ ಇದೆ. ಹೇಗೋ
ಜನರು ಹರೇ ಕೃಷ್ಣ ಅಂತ ಹೇಳಿದ್ರೆ ಭಗವಂತನು ಅವರಿಗೆ ಅವ್ರಿಗೆ ಲಾಭವನ್ನು ಕೊಡ್ತಾನೆ. ಸೊ ಒಂದು ಸಮಯದಲ್ಲಿ ಇವ್ರಿಗೆ ಯಾರಿಗೆ ಹೇಳ್ತಾರೆ, ಹರಿದಾಸ್ ಠಾಕೂರರಿಗೆ ಶ್ರೀ ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಭಗವಂತನೇ ಈ ಯುಗದಲ್ಲಿ ಜನರು ತುಂಬಾ ಪಾಪಿಗಳಾಗಿದ್ದಾರೆ, ಎಷ್ಟು ದೌರ್ಭಾಗ್ಯರಾಗಿದ್ದಾರೆ. ಸೊ ಹೀಗೆ ಇವರಿಗೆ ಉದ್ಧಾರ ಹೇಗೆ? ಭಗವಂತನ ಕೇಳಿದಾಗ ಹರಿದಾಸ್ ಠಾಕೂರ್ ಹೇಳ್ತಾರೆ, ಇಲ್ಲ, ನೀನು ನಿನ್ನ ನಾಮವನ್ನು ಗಟ್ಟಿಯಾಗಿ ಹೇಳೋದ್ರಿಂದ ಎಲ್ಲರೂ ಮುಕ್ತರಾಗ್ತಾರೆ. ಆಮೇಲೆ ಅಂದ್ರೆ ಇದು ನಾಮವನ್ನು ಕೇಳೋದ್ರಿಂದ, ಸೊ ನಾವು ಹೇಳೋರು ನಾವು ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತ ಗಿಡ ಮರಗಳಿದೆ, ಕ್ರಿಮಿಗಳಿದೆ, ಅವರು ಕೂಡ ಲಾಭ ಇದೆ. ಪ್ರತಿಯೊಬ್ಬರು ಕೂಡ ಈ ಭಗವಂತ ನಾಮದಲ್ಲಿ ಲಾಭ ಇದೆ. ಮತ್ತೆ ಪ್ರತಿಯೊಬ್ಬರು ಕೂಡ ಅವರ ಕೆಳಗಿನ ಹಂತದಿಂದ ಮೇಲಕ್ಕೆ ಏರ್ತಾರೆ. ಆಮೇಲೆ ಒಂದು ಉದಾಹರಣೆ ಕೊಡ್ತಾರೆ, ಒಂದು ಕಥೆಯಾಗಿ ಹೇಳ್ತಾರೆ ಅವರು. ನರಸಿಂಹ ಪುರಾಣದಲ್ಲಿ ಹೇಳಿದ್ದು ಹರಾಮ್ ಅಂತ ಒಂದು ಪದ ಬೇರೆ ಒಂದೊಂದು ಧರ್ಮಗಳಲ್ಲಿ ಉಪಯೋಗಿಸ್ತಾರೆ. ಅದು ಹರಾಮ್ ಅಂದ್ರೆ ತುಂಬಾ ಖಂಡಿಸುವಂತ ರೀತಿಯಲ್ಲಿ ಒಂದು ಹೇಯವಾದದ್ದು, ಆ ರೀತಿ ಅಬಾಮಿನಬಲ್. ಸೊ ಹೇಳ್ತಾರೆ ಅವರು, ಪರ್ಟಿಕ್ಯುಲರ್ಲಿ ಒಂದು ಯಾವುದೋ ಒಂದು ಅಲ್ಲಿ ಇದು ಕೊಟ್ಟಿರೋದು, ಒಂದು ಚರಿತ್ರೆ ಕೊಟ್ಟಿರೋದು, ಯಾರೊಬ್ಬ ವ್ಯಕ್ತಿ ಅವರು ಒಂದು ಹಂದಿ ಅವರನ್ನು ಹಟ್ಟಿಸ್ಕೊಂಡು ಬರುತ್ತೆ. ಮತ್ತೆ ಕೊನೆಗೆ ಹಂದಿನೇ ಅವ್ರನ್ನ ಕೊಂದುಬಿಡುತ್ತೆ. ಕಾಡಂದಿ ಅದೇ ಅದಕ್ಕೆ ಚಿಕ್ಕವಾದ ಒಂದು ಒಳ್ಳೆ ಇದಿರುತ್ತೆ, ಅದರಿಂದ ಅವರನ್ನು ಕೊಂದುಬಿಡುತ್ತೆ. ಸೊ ಅಯ್ಯೋ, ಈ ಹಂದಿ ನನ್ನ ಕೊಲ್ತಾ ಇದೆಯಲ್ಲ, ಹರಾಮ್ 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 ಅಂತ ಅವ್ರು ಹೇಳ್ತಾರೆ. ಸೊ ಹೇಳ್ತಾರಂತೆ, ಆಗ ಅವ್ರು ಹೇಳಿದ್ದು ಹರಾಮ್, ಆದ್ರೆ ಹೇಗೋ ಅವರು ಭಗವಂತನ ರಾಮನ ಹೆಸರು ಹೇಳ್ತಾರೆ, ರಾಮ್. ಭಗವಂತನು ಅದನ್ನು ಹೇ ರಾಮ್ ಅಂತ ತಗೊಂಡು ಅವ್ರಿಗೆ ಮುಕ್ತಿ ಸಿಕ್ತು. ಸೊ ಇದು ನರಸಿಂಹ ಪುರಾಣ ಅದರಲ್ಲಿ ಇದರ ಒಂದು ಚರಿತ್ರೆ. ಹೀಗೆ ಹೇಳ್ತಾರೆ, ಹೇಗೋ ಭಗವಂತ ನಾಮವನ್ನು ಜನರು ಹೇಳಿ, ಭಗವಂತ ನಾಮವನ್ನು, ಕೃಷ್ಣ ರಾಮನಾಮವನ್ನು ಹೇಳಿದ್ರಿಂದ ಅವ್ರಿಗೆ ಲಾಭ ಖಂಡಿತವಾಗಿ ಬರುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಭಗವಂತ ನಾಮಕ್ಕೆ ಆ ಶಕ್ತಿ ಇದೆ. ಭಗವಂತ ನಾಮ ಅದು ಯಾವತ್ತು ನಮಗೆ ಪರಿಪೂರ್ಣತೆ ಕೊಡುತ್ತೆ. ಸೊ ನಾವು ಅದನ್ನ ಒಂದು ತುಂಬಾ ಒಂದು ಪ್ರಾಮಾಣಿಕವಾಗಿ, ಒಂದು ಅಪರಾಧ ರಹಿತವಾಗಿ ನಾವು ಜಪಿಸಿದ್ರೆ ಇನ್ನು ಎಷ್ಟು ನಮ್ಗೆ ಲಾಭ ಇರ್ಬೋದು. ಭಗವಂತ ನಾಮವೇ ನಮಗೆ ಕಲಿಯುಗಕ್ಕೆ ಅಸ್ತ್ರ. ಇದೇ ನಮಗೆ ಅಸ್ತ್ರ, ಇದೇ ನಮಗೆ ಮಾಯೆಯಿಂದ ರಕ್ಷಣೆ. ಎಲ್ಲ ಭೌತಿಕ ಕ್ಲೇಶಗಳಿಗೆ ಇದು ಪರಿಹಾರ. ನಾರಾಯಣಾಸ್ತ್ರ ನಮಗೆ ಈಗ ಹರೇ ಕೃಷ್ಣ ಮಹಾಮಂತ್ರವಾಗಿದೆ. ಮತ್ತೆ ಇನ್ನೊಂದಿನ ಹೇಳ್ತಾ ಇರೋದು ಕೊನೆಗೆ, ಇವರು ಈ ರೀತಿ ಯುದ್ಧ ಮಾಡುವಾಗ ಅವರು ಕೂಡ, ಯಕ್ಷರು ಕೂಡ, ಅವರು ಕೂಡ ಮತ್ತೆ ಅವ್ರು ಬಿಡ್ತಾ ಇಲ್ಲ, ಅವರು ಕೂಡ ಯುದ್ಧ ಮುಂದುವರಿಸ್ತಾ ಇದ್ದಾರೆ. ಆದರೂ ಅವರಿಗೆ ಅವರ ಎಲ್ಲ ಅಂತ್ಯವಾಗಿ ಅವರು ಕೂಡ ಧ್ರುವ ಮಹಾರಾಜನ ಹೆಸರಿನಿಂದ ಅವರ ಅಂತ್ಯವಾಗುತ್ತೆ, ಅವರ ಹತ್ಯೆ ಆಗುತ್ತೆ. ಆದ್ದರಿಂದ ಹೇಳ್ತಾ ಇದ್ದಾರೆ, ಅವರು ಕೂಡ ಸೂರ್ಯಮಂಡಲಕ್ಕಿಂತ ಹೆಚ್ಚು ಮೇಲಿರುವ ಲೋಕವನ್ನು ಪಡಿತಾ ಇದ್ದಾರೆ. ಸಾಮಾನ್ಯವಾಗಿ ಉನ್ನತ ಲೋಕಗಳನ್ನು ಪಡಿಬೇಕು ಅಂದ್ರೆ ಒಬ್ಬರು ಪುಣ್ಯವನ್ನು ಗಳಿಸ್ಬೇಕು. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದೇನು, ಉನ್ನತ ಲೋಕಗಳಿಗೆ ಹೋಗ್ಬೇಕು ಅಂದ್ರೆ, ಸ್ವರ್ಗಾಲೋಕಗಳಿಗೆ ಹೋಗ್ಬೇಕು ಅಂದ್ರೆ ಸತ್ವಗುಣವನ್ನು ಬೆಳೆಸ್ಬೇಕು, ಪುಣ್ಯ ಜೀವಿಗಳಾಗ್ಬೇಕು. ಮಧ್ಯೆ ತಿಷ್ಟಂತಿ ರಾಜಸ, ಇದೇ ರೀತಿ ನಮಗೆ ಭೌತಿಕ ಇಚ್ಛೆಗಳು ಮುಂದುವರಿಸಿದರೆ ನಾವು ಮಧ್ಯಲೋಕ, ಭೂಲೋಕದಲ್ಲಿ ಮನುಷ್ಯನಾಗಿ ಇಲ್ಲಿ ಇರ್ಬೋದು. ಅದೋ ಗಚ್ಚಂತಿ ತಾಮಸ, ನಾವು ತಾಮಸ ಗುಣವನ್ನು, ಪಾಪ ಕಾರ್ಯಗಳಲ್ಲಿ ತೊಡಗಿ ನಾವು ಬೆಳೆಸ್ಕೊಂಡು ಹೋದ್ರೆ ನಾವು ಅದು ಅಂದ್ರೆ 80 ಲಕ್ಷ ಜೀವರಾಶಿಗಳಿದೆ ನಮ್ಮ ಕೆಳಗೆ, ಈ ನರಕ ಲೋಕಗಳಿವೆ. ಸೊ ಅಲ್ಲಿಗೆ ನಾವು ಹೋಗ್ಬೇಕು. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಇದು ಧ್ರುವ ಮಹಾರಾಜರು ಅವರ ಹಸ್ತದಿಂದ ಅವರ ಒಂದು ಪ್ರಯೋಗಿಸಿದ ಇದರಿಂದ ಇವರು ಸತ್ತವರು ಕೂಡ, ಅವರೆಲ್ಲರೂ ಕೂಡ ಸೂರ್ಯಲೋಕಕ್ಕೂ ಮೇಲೆ, ಸೂರ್ಯಲೋಕ ಸೂರ್ಯಗ್ರಹಗಳೆಲ್ಲ ಉನ್ನತ ಲೋಕಗಳು ಬರ್ತಾರೆ, ಅದಕ್ಕೂ ಮೇಲೆ ಅವರು ಎಲ್ಲಿ ಯಾರು ಹೇಳ್ತಾ ಇರಲಿ ಊರ್ಧ್ವರೇತಸ, ಎಲ್ಲಿ ಒಂದು ಅಖಂಡ ಬ್ರಹ್ಮಚಾರಿಗಳು ಯಾರು ಅವರ ಇದನ್ನು ವೀರ್ಯವನ್ನು ವ್ಯಯಪಡಿಸದೆ ಅವರು ಪಾಲನೆ ಮಾಡಿದರೆ ಅವರು ಪಡೆಯುವ ಒಂದು ಸ್ಥಾನವನ್ನು ಇವರೆಲ್ಲರೂ ಪಡೆದು, ಯಕ್ಷರು ಪಡೆದು. ಸೊ ಹಾಗಾಗಿ ಇಲ್ಲಿ ನಾವು ನೋಡ್ತಾ ಇರೋದು ಪರಿಣಾಮ ಯಾರು ಕೂಡ ಇಲ್ಲ ನಷ್ಟ ಇಲ್ಲ. ಹೇಗೆ ಭಗವಂತನು ಯಾರಾದ್ರೂ ಕೊಂದರೆ ಹೇಳ್ತಾರೆ, ಅವರ ಭಗವಂತನು ಭಗವದ್ಗೀತೆಯಲ್ಲಿ ಹೇಳ್ತಾರೆ, ತಾನಹ ವಿಷತ ಕ್ರೂರ,
ನಾನು ಯಾರು ತುಂಬಾ ಕ್ರೂರಿಗಳಿರ್ತಾರೆ, ತುಂಬಾ ಯಾರು ನನ್ನನ್ನು ದ್ವೇಷಿಸ್ತಾ ಇರ್ತಾರೆ, ಅವರನ್ನು ಅಧೋಲೋಕಗಳಿಗೆ ಕಳಿಸ್ತೇನೆ ಅಂತ ಭಗವಂತ. ಮತ್ತೆ ಅವರ ಮೇಲೆ ಕೃಪೆ ಯಾವಾಗ ಅಂತ ಹೇಳಿದ್ರೆ ಹೇಳ್ತಾರೆ, ಭಗವಂತನು ಅವರನ್ನು ಅಸುರರು ಕೊಂದಾಗ. ಅದೇ ರೀತಿಯಲ್ಲಿ ಹೇಳ್ತಾರೆ, ಅವರನ್ನು ಭಗವಂತನಿಂದ ಕೊಂದಾಗ ಅವ್ರಿಗೆ ಮೋಕ್ಷ ಸಿಗುತ್ತೆ, ಮುಕ್ತಿ ಸಿಗುತ್ತೆ, ಸಾಯುಜ್ಯ ಮುಕ್ತಿ. ಅದೇ ರೀತಿಯಲ್ಲಿ ಹೇಳ್ತಾರೆ ಇಲ್ಲಿ ಭಗವಂತನ ಶುದ್ಧ ಭಕ್ತರಿಂದ ಕೊಲ್ಲಲ್ಪಟ್ಟರೂ ಕೂಡ ಅವರಿಗೆ ಉನ್ನತ ಲೋಕಗಳ ಪ್ರಾಪ್ತಿ. ಇಲ್ಲಿ ಪರಿಣಾಮ ಈ ನಷ್ಟ ಇಲ್ಲ. ಸುಶೀಲ ಪ್ರಭುಪಾದರ ಹಾಗೆ ಹೇಳ್ತಾ ಇರೋದು, ಈ ಅಹಿಂಸೆ ಒಂದ್ಸಲ ಅಹಿಂಸೆ ದೊಡ್ಡ ಧರ್ಮ, ಅಹಿಂಸೆಗಿಂತ ಒಳ್ಳೆಯ ಇದು ಸೂತ್ರ ಇಲ್ಲ ಅಂತ ಅನ್ಕೊಳ್ಬಹುದು. ಇಲ್ಲ, ಇದರ ಉಪಧರ್ಮ, ಇದು ನಿಜವಾದ ಧರ್ಮ ಅಲ್ಲ. ನಿಜವಾದ ಧರ್ಮದಲ್ಲಿ ಅಹಿಂಸೆ ಎರಡೂ ಇದೆ. ಆಮೇಲೆ ಈ ರೀತಿಯ ಹಿಂಸೆ ಅಂದ್ರೆ ಭಗವಂತನಿಂದ ಕೊಲ್ಲಲ್ಪಟ್ಟ ಸ್ಥಿತಿಯೋ, ಇಲ್ಲಾಂದ್ರೆ ಅವನ ಭಕ್ತರಿಂದ ಕೊಲ್ಲಲ್ಪಟ್ಟ ಸ್ಥಿತಿಯೋ, ಇಲ್ಲಾಂದ್ರೆ ಯಾಗಗಳಲ್ಲಿ ಹಿಂದೆ ಅಶ್ವಮೇಧ ಯಜ್ಞ, ಗೋಮೇಧ ಯಜ್ಞ, ಈ ತರ ಯಜ್ಞಗಳಲ್ಲಿ ಪಶು ಬಲಿ ಆಗ್ತಾ ಇತ್ತು. ಅದು ಕೂಡ ಆ ಪ್ರಾಣಿಗಳಿಗೆ ಉನ್ನತ ಜನ್ಮವನ್ನು ಕೊಡ್ಲಿಕ್ಕೆ. ಆದ್ರೆ ಕಲಿಯುಗದಲ್ಲಿ ಆ ಯಾಗಗಳ ಯಜ್ಞಗಳು ಅದನ್ನು ನಿಷೇಧಿಸಿದೆ. ಯಾಕಂದ್ರೆ ಆ ರೀತಿಯ ಒಂದು ಯಾಜ್ಞಿಕ ಬ್ರಾಹ್ಮಣ ಇಲ್ಲ. ಅಂದ್ರೆ ಈ ರೀತಿಯ ಒಂದು ಕ್ರಿಯೆಗಳಲ್ಲಿ ಹಿಂಸೆ ಇದ್ರು ಕೂಡ ಅದು ಅಹಿಂಸೆಗಿಂತ ಉತ್ತಮ ಅಂತ ನಮ್ಗೆ ತೋರಿಸ್ಕೊಡ್ತಾರೆ, ಹೇಳ್ತಾರೆ. ಸೊ ಅಹಿಂಸೆ ಯಾವಾಗಲೂ ಉತ್ತಮ ಅಂತಲ್ಲ, ಹಿಂಸೆ ಕೂಡ ಒಂದೊಂದು ಸಲ ಅದ ಎಂಡ್ಸ್ ಜಸ್ಟಿಫೈ ದ ಮೀನ್ಸ್ ಅಂತ ಹೇಳ್ತಾರೆ. ಎಂಡ್ ಪರಿಣಾಮ ಅಂತ್ಯ ಬರುವ ಪರಿಣಾಮವು ನಾವು ಮಾಡುವ ಕ್ರಿಯೆಗಳನ್ನ ಅದನ್ನು ಸಮರ್ಥಿಸುತ್ತೆ. ಸೊ ಹಾಗೆ ಹೇಳ್ತಾ ಇರೋದು, ಈಗ ಹಿಂಸೆ ಇದ್ರು ಕೂಡ ಅದ್ರ ಕೊನೆಗೆ ಒಳ್ಳೆಯ ಇದು ಆದ್ದರಿಂದ ಅಲ್ಲಿ ಯಾರಿಗೂ ನಷ್ಟ ಇಲ್ಲ, ಎಲ್ಲರಿಗೂ ಲಾಭ. ಸೊ ಅದು ಒಳ್ಳೆಯದು. ಆಮೇಲೆ ಇನ್ನೊಂದು ಪಾಯಿಂಟ್ ನಮ್ಗೆ ಬ್ರಹ್ಮಚರ್ಯ ಪಾಲನೆ ಮುಖ್ಯ ಅಂತ ಅದು ಕೂಡ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಒಂದು ಪಾಯಿಂಟ್ ಶ್ಲೋಕ ಹೇಳ್ತಾ ಇದ್ದಾರೆ, ಅದು ಎಷ್ಟು ಮುಖ್ಯ ಅಂದ್ರೆ ಬೇರೆ ಏನು ಈ ತರ ತಪಸ್ಸೆ ಮಾಡ್ಲಿಲ್ಲ ಅಂದ್ರು ಬೇರೆ ಬೇರೆ ಮಾರ್ಗ ಇದೆ, ಬೇರೆ ಬೇರೆ ತಪಸ್ಸೆಗಳಿದೆ. ಆಹಾರದ ಇದು ನಿಗ್ರಹ ಮಾಡೋದು, ಇದೆಲ್ಲ ಇನ್ನೇನಾದ್ರೂ ಒಂದು ಆಚರಣೆಗಳು, ಪೂಜೆಗಳು, ಇದೆಲ್ಲ ಎಷ್ಟೊಂದು ಇರ್ಬೋದು ಪ್ರಭಾವ ಹೇಳ್ತಾರೆ. ಆದ್ರೆ ಇದೇ ಕೇವಲ ವೀರ್ಯ ವಿಸರ್ಜನೆ ಮಾಡೋದ್ರಿಂದಲೇ ಈ ತರ ಉನ್ನತ ಸ್ಥಾನವನ್ನು ಪಡಿಬಹುದು ಅಂತ ಕೂಡ ಅದರ ಒಂದು ಮಹತ್ವವನ್ನು ಹೇಳ್ತಾ ಇದ್ದಾರೆ. ಮತ್ತೆ ಮಾನವ ಜನ್ಮ ಮುಖ್ಯವಾಗಿ ನಮಗೆ ಬದ್ಧ ಜೀವನ ಆಗ್ತಾ ಇದೆ ಅಂದ್ರೆ ಈ ಒಂದು ನಮ್ಗೆ ಇರುವ ಒಂದು ಭಾವನೆ, ಅದನ್ನ ನಿಯಂತ್ರಿಸೋದು ತುಂಬಾ ಮುಖ್ಯ. ತಪಸಾ ಬ್ರಹ್ಮಚರ್ಯೇನ ಒಂದ್ ಕಡೆ ಹೇಳೋದು, ಭಾಗವತದಲ್ಲಿ ಹೇಳೋದು ತಪಸ್ಸೆ ಅಲ್ಲಿಂದ ಶುರು ಆಗೋದು. ಮೊದಲ ತಪಸ್ಸೆ ಅಂತಾನೆ ತಪಸಾ ಬ್ರಹ್ಮಚರ್ಯೇನ ಯಮೇನ ನಿಯಮೇನ ತ್ಯಾಗೇನ ಸತ್ಯ ಶೌಚಾಭ್ಯ ಯಮೇನ ನಿಯಮ ತಪಸಾ ಬ್ರಹ್ಮಚರ್ಯೇನ. ಸೊ ಅಲ್ಲಿ ಎಷ್ಟೆಷ್ಟೋ ಸೂತ್ರಗಳಿದೆ. ತ್ಯಾಗ, ಇನ್ನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ನಿಯಮಗಳು, ಯಾವ್ದು ಪಾಲನೆ ಮಾಡ್ಬೇಕು, ಯಾವ್ದು ಪಾಲನೆ ಮಾಡಬಾರ್ದು, ಸತ್ಯ ನುಡಿಯೋದು, ಶೌಚಾಭ್ಯಾಮ್ ಶುಚಿ. ಸೊ ಇದೆಲ್ಲ ಇದ್ರೂ ಕೂಡ ಇದು ಹೇಳ್ತಾರೆ ಮೊದಲಿಗೆ ಇದು ಇಲ್ಲಿಂದ ಶುರು ಆಗಿದೆ. ಇದರ ಪ್ರಾಮುಖ್ಯತೆಯನ್ನು ಹೇಳ್ತಾ ಇದ್ದಾರೆ. ಸೊ ಇದರ ಪ್ರಾಮುಖ್ಯತೆ ಇದು ವೈದಿಕ ಸಮಾಜದಲ್ಲಿ ಗೃಹಸ್ಥರಾದವ್ರಿಗೆ ಡೆಫಿನೆಟ್ಲಿ ಅವ್ರಿಗೆ ಇದೆ, ಒಳ್ಳೆಯ ಪೀಳಿಗೆಯನ್ನು ಪಡೆಯೋದಕ್ಕೆ. ಇಲ್ಲ ಅಂದ್ರೆ ಅದು ಬೇರೆ ಯಾವ ಇದರಲ್ಲಿದ್ರು ಕೂಡ, ಆಶ್ರಮದಲ್ಲಿದ್ರು ಕೂಡ ಅವರು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾರೆ. ಬ್ರಹ್ಮಚಾರಿ ಆಗ್ಬೋದು, ವಾನಪ್ರಸ್ಥ ಆಗ್ಬೋದು, ಸನ್ಯಾಸಿ ಆಗ್ಬೋದು, ಎಲ್ಲರೂ ಕೂಡ ಇದನ್ನ ಪಾಲಿಸಬೇಕು, ಈ ನಿಯಮಗಳು ಪಾಲಿಸಬೇಕು. ಇದು ಮುಖ್ಯವಾದ ನಿಯಮ ಶ್ರೀಲ ಮತ್ತೆ ನಮ್ಗೆ ಗೊತ್ತು ಮಾಡಿಸ್ತಾ ಇದ್ದಾರೆ. ಓಕೆ, ನಾನು ಇಲ್ಲಿ ನಿಲ್ಲಿಸ್ತೇನೆ. ಯಾರಾದ್ರೂ ಇನ್ನೇನಾದ್ರೂ ಹೇಳ್ಬೇಕು, ಇನ್ನೇನಾದ್ರೂ ಪ್ರಶ್ನೆ ಇದೆ? ಹರೇ ಕೃಷ್ಣ. ಸೌಂಡ್ ಏನೋ ಸ್ವಲ್ಪ ಅಷ್ಟು ಸ್ಪಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ.